ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವಿಶ್ವ ಮಹಿಳಾ ದಿನಾಚರಣೆಯ ನೆಲೆಯಲ್ಲಿ ನಾವು ಇವತ್ತಿನ ಈ ಒಂದು ಮಾತುಕತೆಯನ್ನು ನಾವು ಮಹಿಳಾ ದಿನಾಚರಣೆ ಅಂತ ಹೇಳಿದ್ರೆ ಅದು ಕೇವಲ ಒಂದು ದಿವಸದ ಆಚರಣೆ ಮಾತ್ರ ಅಲ್ಲ, ಪ್ರತಿದಿನವೂ ಅದು ಮಹಿಳಾ ದಿನ. ಈ ಹಿನ್ನೆಲೆಯಲ್ಲಿ ಈ ಆಶಯದ ಜೊತೆಗೆ ಈ ಮಾತುಕತೆ. ಮಹಿಳೆಯರು ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥ ಬಗೆಯನ್ನು ನಾವು ನೋಡಿದ್ದೇವೆ. ಅದು ಉದ್ಯಮ ಇರ್ಬೋದು, ವ್ಯವಹಾರ, ರಾಜಕೀಯ, ಕಲಾಕ್ಷೇತ್ರ, ಸಾಮಾಜಿಕ ಕ್ಷೇತ್ರ. ಈ ಹಿನ್ನೆಲೆಯಲ್ಲಿ ನಾವು ಈಗ ತಗೊಳ್ತಾ ಇರುವಂಥ ಈ ಮಾತುಕತೆ ಬಿಸ್ನೆಸ್ ಫೀಲ್ಡ್ ಅಂದರೆ ಉದ್ದಿಮೆ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವಂಥ ಮಹಿಳೆಯರು ಇವತ್ತು ಮಾತಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಇರುವಂಥ 3 ಮಂದಿ ಗಣ್ಯ ಉದ್ಯಮಿ ಮಹಿಳೆಯರು. ನಾನು ಬಬಿತಾ ಶೆಟ್ಟಿಯವರು, ಡಾಕ್ಟರ್ ಪ್ರಿಯದರ್ಶಿನಿಯವರು, ಆಮೇಲೆ ಸುಜೀರ್ ವೈಷ್ಣವಿ ನಾಯಕ್ ಅವರು. ನಾನು 3 ಮಂದಿಯನ್ನು ಕೂಡ ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಮೇಡಮ್, ವೆಲ್ಕಮ್. ಪ್ರೀತಿಯ ಸ್ವಾಗತಗಳು. ಡಾಕ್ಟರ್ ಪ್ರಿಯದರ್ಶಿನಿಯವರು ಹರ್ಷ ಮಾಡರ್ನ್ ಡಯಾಗ್ನೋಸ್ಟಿಕ್ ಸರ್ವಿಸ್ ಈ ಒಂದು ಸಂಸ್ಥೆಯನ್ನು ಅವರು ಅದರ ಮಾಲಕಿ, ಅದನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಅವರು ಸೋಲ್ ಬೀಟ್ ವೆಲ್ನೆಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಕೂಡ ಅವರು ನಡೆಸ್ತಾ ಇದ್ದಾರೆ. ಬಬಿತಾ ಶೆಟ್ಟಿಯವರು ದಕ್ಷಿಣ ಕನ್ನಡ ಜಿಲ್ಲಾ ಬ್ಯೂಟಿ ಪಾರ್ಲರ್ಸ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತು ಅವರು ಬ್ಯೂಟಿ ಪಾರ್ಲರನ್ನು ನಡೆಸ್ತಾನೂ ಇದ್ದಾರೆ. ಜೊತೆಗೆ ಸುಜೀರ್ ವೈಷ್ಣವಿ ನಾಯಕ್ ಅವರು ವೈಷ್ಣವಿ ಎಂಟರ್ಪ್ರೈಸಸ್ ಅನ್ನುವಂಥ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಗಾರ್ಮೆಂಟ್ಗಳ ಹೋಲ್ಸೇಲ್ ಡೀಲರ್. ನಾನು ಮತ್ತೊಮ್ಮೆ ಪ್ರಿಯದರ್ಶಿನಿ ಅವರಿಗೆ, ಜೊತೆಗೆ ಬಬಿತಾ ಶೆಟ್ಟಿ ಅವರಿಗೆ, ಜೊತೆಗೆ ವೈಷ್ಣವಿ ನಾಯಕ್ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ನಾನು ಸ್ವಾಗತ ಮಾಡಿಕೊಂಡು ಈ ಒಂದು ಮಾತುಕತೆಯನ್ನು ಆರಂಭಿಸಿರುವಂಥದ್ದು. ನಾನು ಇವತ್ತಿನ ವಿಫೋರ್ ವಾಹಿನಿ ನಾವು ಇವತ್ತು ಬೇರೆ ಬೇರೆ ಆಯಾಮದಲ್ಲಿ ನಾವು ಮಹಿಳೆಯರು ಅವರು ತೊಡಗಿಸಿಕೊಂಡಿರೋ ಬಗೆಯನ್ನು ನಾವು ಮಾತಾಡ್ತಾ ಇದ್ದೇವೆ. ನಾನು ಈಗಾಗಲೇ ಹೇಳಿದಾಗೆ ಅದು ರಾಜಕೀಯ ಇರಬಹುದು, ವ್ಯವಹಾರ, ಸಾಮಾಜಿಕ ಕ್ಷೇತ್ರ, ಕಲಾಕ್ಷೇತ್ರ. ಈ ಕ್ಷಣದ ಈ ಮಾತುಕತೆ ಅದು ಉದ್ಯಮ ಮತ್ತು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವಂಥ ವ್ಯಕ್ತಿಗಳು, ಅವರ ಸಾಧನೆ ಮತ್ತು ಅವರು ನಡೆದುಕೊಂಡು ಬಂದಂಥ ಬಗೆ ಮತ್ತು ಅವರು ಸವಾಲುಗಳನ್ನು ಅಂದರೆ ಸ್ಪರ್ಧಾತ್ಮಕ ಈ ಜಗತ್ತಿನ ಈ ಯುಗದ ಸವಾಲುಗಳನ್ನು ಅವರು ಯಾವ ರೀತಿ ಎದುರಿಸಿ ಅವರು ಒಬ್ಬರು ಯಶಸ್ವಿ ವ್ಯವಹಾರಸ್ಥರು, ಉದ್ಯಮಿಗಳಾದರು ಅನ್ನುವಂಥ ವಿಚಾರವನ್ನು ಇವತ್ತು ಅವರು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಮೊದಲಾಗಿ ನಾನು ಬಬಿತಾ ಶೆಟ್ಟಿಯವರನ್ನು ನಾನು ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಬಯಸ್ತೇನೆ. ಮೇಡಮ್, ನೀವು ನಿಮ್ಮ ಚೈಲ್ಡ್ಹುಡ್ ಬಾಲ್ಯದಲ್ಲಿ ನೀವು ಏನಾಗಬೇಕಂತ ಕನಸು ಕಟ್ಟಿಕೊಂಡಿದ್ದೀರಿ? ಒಂದು ಬಾಲ್ಯದ ಕನಸಿಗೂ ನೀವು ಸ್ವಲ್ಪ ಮತ್ತೆ ಟೀನೇಜ್ ಅಥವಾ ನಾವು ಕಾಲೇಜಿಗೆ ಹೋಗುವಂಥ ವಯಸ್ಸು ಅಂತ ಹೇಳ್ತೇವೆ, ಆವಾಗ ಬರುವಾಗ ಮತ್ತೆ ಕನಸು ಸ್ವಲ್ಪ ಅದು ರೀಶೇಪ್ ಆಗುತ್ತೆ. ಆವಾಗಿದ್ದು ಕನಸು ಏನಿತ್ತು ಮತ್ತು ಈಗ ನೀವು ಒಬ್ಬರು ಉದ್ಯಮಿಯಾಗಿರುವಂಥ ಸಂದರ್ಭ, ನೀವು ನಿಮ್ಮ ಕನಸಿನ ಪ್ರಕಾರವೇ ಎಲ್ಲವೂ ಪೂರೈಕೆ ಇದು ಆಯ್ತಾ, ಅಥವಾ ನೀವು ನಿಮ್ಮ ಕನಸೊಂದಿತ್ತು, ನೀವು ಬೇರೆ ಒಂದು ರಂಗದಲ್ಲಿ ಯಶಸ್ವಿ ಆದ್ರ? ಬಾಲ್ಯದ ಇದರಲ್ಲಿ ನನಗೆ ಕನಸು ಅಂತೇಳಿ ನಮಗೆ ಅಷ್ಟು ಗೊತ್ತಾಗುದಿಲ್ಲ, ಯಾವ ಕನಸು ಕಟ್ಟಬೇಕು ಅಂದ್ರೆ ಅದು ಬಾಲ್ಯದ ಜೀವನ. ಆವಾಗ ಯಾರಿಗೂ ಅದರ ಕನಸು ಅಂತ ಹೇಳುದೊಂದು ಗೊತ್ತಿರುವಂತದ್ದಲ್ಲ. ಆದ್ರೆ ಬಾಲ್ಯದಿಂದ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಹೋಗೋ, ಒಂದು 5th 6th 7th 10th ಹೋಗುವಾಗ ನಮಗೊಂದು ಆಸೆ ಇರ್ತದೆ. ಆದ್ರೆ ನಾನು ಕಲಿಯುವುದರಲ್ಲಿ ಸ್ವಲ್ಪ ಹಿಂದೆ. ಅಂದ್ರೆ ನನಗೆ ಕಲಿಯುವುದ್ರಲ್ಲಿ ನಮ್ಮ ಮನೆಯವರು, ಅಣ್ಣನವರು, ಅಕ್ಕನವರು ನಮ್ಮದ್ರಲ್ಲಿ ಎಲ್ಲ ಬ್ಯಾಂಕಲ್ಲಿ ಎಲ್ಲ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ. ಆಗಿರುವಾಗ ಅವರಿಗೆಲ್ಲ ಇಂಟ್ರೆಸ್ಟ್ ಅಂದ್ರೆ ಕಲಿಬೇಕು, ಕಲಿತು ನೀನು ಒಂದು ಒಳ್ಳೆ ಇದ್ರಲ್ಲಿ ಬರಬೇಕು ಅಂತೇಳಿ. ಆದ್ರೆ ನನಗೆ ಒಂದು ಯಾಕೆಂದ್ರೆ ನನ್ನದು ಓನ್ ಬಿಸ್ನೆಸ್ ಅಂತೇಳಿ ನಾನೊಂದು ಬ್ಯೂಟಿ ಇದರಲ್ಲಿ ನನಗೆ ಅದರಲ್ಲಿ ಭಾರಿ ಇಂಟ್ರೆಸ್ಟ್. ನನಗೆ ಇರುವಾಗ್ಲೇ ನನಗೆ ಇದಾಗಿದೆ. ಯಾಕೆಂದ್ರೆ ಹೈಸ್ಕೂಲಲ್ಲಿ ಇರುವಾಗ್ಲೇ ನನಗೆ ಅದರ ಬಗ್ಗೆ ಭಾರಿ ಇಂಟ್ರೆಸ್ಟ್. ಅಂದ್ರೆ ಚಿಕ್ಕ ಮಕ್ಕಳನ್ನು ನೋಡುವಾಗ ಅವರಿಗೊಂದು ಏನಾದ್ರು ಒಂಥರ ಇದರಲ್ಲಿ ಅವರಿಗೊಂದು ಚಂದ ಮಾಡುವ ಹಾಗೆ ಮಾಡುವಂಥದ್ದು, ಅದ್ರ ಬಗ್ಗೆ ನನಗೆ ತುಂಬಾ ಇಂಟ್ರೆಸ್ಟ್. ಅಂದ್ರೆ ನಾನು 10th ಅಲ್ಲಿ ಇರುವಾಗ ನನ್ನ ಅಕ್ಕನಿಗೆ ಒಂದು ಮದುವೆ ಆಯ್ತು. ಆವಾಗಲೇ ನಾನು ಅಂದ್ರೆ ಮೊದಲು ಕಲ್ತು ಅಂತ ಇರ್ಲಿಲ್ಲ, ನನಗೆ ಇಂಟ್ರೆಸ್ಟ್ ಅಲ್ಲಿ ನಾನು ಸ್ವಲ್ಪ ಕಲ್ತು ಅವರಿಗೆ ಮೇಕಪ್ ಸ್ವಲ್ಪ ಮಾಡಿ ಸ್ವಲ್ಪ ಇದು ಮಾಡಿ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಆಯ್ತು ನನಗೆ. ಆವಾಗ ಮನೆಯವರಲ್ಲಿ ಹೇಳಿದೆ ನಾನು ಒಂದು ಪಾರ್ಲರ್ ಅಂತೇಳಿ ಮಾಡಬೇಕು ಅಂತ. ಆವಾಗ ನಮ್ಮದ್ರಲ್ಲೆಲ್ಲ ಎಜುಕೇಶನ್ ಅವರೆಲ್ಲ ತುಂಬಾ ಕಲ್ತಿರುವಾಗ ನೀನು ಹೀಗೆ ಇದು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ನೀನು ಕಲಿಬೇಕು ಅಂತ ಹೇಳಿ. ನಾನು ಕಲಿಯುವುದಿಲ್ಲ, ನನಗೆ ಬೇಡ, ನನಗೆ ಇದೇ ಬೇಕು. ಆವಾಗ ನಾವು ನಮ್ಮದ್ರಲ್ಲಿ ಶೆಟ್ರುಗಳು ಅಂತ ಹೇಳಿದ್ರೆ ಸ್ವಲ್ಪ
ಇದಲ್ವಾ. ಆವಾಗ ಜಾಬಿಗೆ ಅಂತ ಹೇಳುದಲ್ಲ, ಅದು ನಮ್ಮ ಓನ್ ಜಾಬಿಗೆ ಹೋಗುವಾಗ ಹೇಳುದೊಂದು ವಾಡಿಕೆ. ಎಡ್ಡೆಡು ಮಂತಂಡ ಮಾತ್ರ ಇಲ್ಲಿಡ್ದು ಪಿದೈಪೋಟ ಅದೊಂದು ಇರ್ತದೆ ಅಲ್ವಾ ಮೊದಲಿನ ಇದರಲ್ಲಿ ತುಂಬ ಜಾಸ್ತಿ. 26-27 ವರ್ಷದ ಮೊದಲು ಅದು ಒಂದು ಸ್ಟೆಪ್, ನಾನು ಬಂದ ಸ್ಟೆಪ್ ನನಗೆ ಭಾರಿ ಒಂದಿದೆ. ಯಾಕೆಂದ್ರೆ ಮನೆಯಲ್ಲಿ ಅಣ್ಣನಲ್ಲಿ ಕೇಳುವ ಅಣ್ಣನವರು ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು. ನೀನು ಹೋಗಿ ಮಾಡುದು ಮೇನ್ ಅಲ್ಲ, ಆದ್ರೆ ಹೋದ ನಂತರ ನಮಗೆ ಒಳ್ಳೆಯಿಂದ ನೀನು ಅದನ್ನ ನಡೆಸ್ತಾ, ಅಂದ್ರೆ ಮದುವೆ ಆಗ್ಲಿಲ್ಲ, ಆಗೊಂದು ಟೀನೇಜಿ, ಅವಾಗೊಂದು ಏಜಿಗೆ ಒಂದು ಇದು ಇರ್ತದಲ್ವಾ, ಆ ಏಜಿನಲ್ಲಿ ಮಾಡುವ ನನಗೆ ಒಂದು ಪಾರ್ಲರೇ ಬೇಕು ಅಂತ ಹೇಳೋದು ಒಂದು ನನಗೆ ಭಾರಿ ಇಂಟ್ರೆಸ್ಟ್. ನಾನೀಗ ಒಂದು ಇಂಟ್ರೆಸ್ಟ್ ಅಲ್ಲಿ ನಾನು ಮಾಡಿದೆ. ನನಗೆ ಅದು ಒಳ್ಳೆಯಿಂದ ನನಗೆ ಅಂದ್ರೆ ಫಸ್ಟ್ ಮಾಡೋಕೆ ತುಂಬಾ ಕಷ್ಟ ಬಂದಿದೆ. ಅಲ್ಲಿಗೆ ಬರ್ತೇನೆ ನಾನು. ಅಂದ್ರೆ ಒಂದು ವಿಚಾರ ಇಲ್ಲಿ ಸ್ಪಷ್ಟ, ನೀವು ಏನೊಂದು ಆ ಬಾಲ್ಯದ ವಯಸ್ಸಿನಲ್ಲಿ ಒಂದು ಆಶೆ ಇಟ್ಕೊಂಡಿದ್ದೀರಿ, ಕನಸು ಅಂತ ಹೇಳುವ, ಅದು ನಿಮಗೆ ಅದು ಪೂರೈಸಿತು ಅಂತ. ಎಸ್, ನಾನು ಡಾಕ್ಟರ್ ಪ್ರಿಯದರ್ಶಿನಿ ಅವರ ಜೊತೆಗೆ ನಿಮಗೆ ನೀವು ಬಾಲ್ಯದಲ್ಲಿದ್ದಂಥ ಕನಸು ಮತ್ತು ನೀವು ಈಗ ಇರುವಂಥ ಪೊಸಿಷನ್ ಅನ್ನು ನೀವು ಯಾವ ರೀತಿ ಹೇಳಲಿಕ್ಕೆ ಬಯಸ್ತೀರಿ? ಬಾಲ್ಯದಲ್ಲಿ ಅಂದ್ರೆ ಒಂದು ಹೆಣ್ಣು ಮಗುವಿಗೆ ತಂದೆ ತಾಯಿ ಒಂದು ಸಪೋರ್ಟಿವ್ ಆಗಿರ್ತಾರೆ. ಅಂದ್ರೆ ನಾವು ಅವರ ರಕ್ಷಣೆ ಅಡಿಯಲ್ಲಿ ಇರೋದು. ನಮ್ಗೆ ಏನ್ ಕಷ್ಟ ಅಂತ ಗೊತ್ತಿರೋದಿಲ್ಲ. ಅವ್ರು ನಮ್ಗಾಗಿ ಕಷ್ಟಪಡ್ತಾರೆ, ಬಟ್ ನಮ್ಗೇನು ಕಡಿಮೆ ಇರಬಾರ್ದು, ಕಡಿಮೆ ಆಗಬಾರ್ದು ಅಂತ ಅವ್ರು ತುಂಬಾ ಪ್ರಯತ್ನ ಮಾಡ್ತಾರೆ. ಸೊ ಹಾಗೆ ನನ್ನ ಬಾಲ್ಯದಲ್ಲಿ ನನ್ನ ಪೇರೆಂಟ್ಸ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ರು. ಹಾಗೆ ನನ್ನ ಎಜುಕೇಶನ್ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಆಯ್ತು. ನನ್ಗೆ ಡಾಕ್ಟರ್ ಆಗ್ಬೇಕಂತ ಇತ್ತು ಬಾಲ್ಯದಲ್ಲೇ. ನಿಮಗೆ ಕನಸು ಇತ್ತು? ಹೌದು, ನನ್ಗೆ ಡಾಕ್ಟರ್ ಆಗ್ಬೇಕಂತ ನಾನು ಟಾಯ್ಸ್ ಇಟ್ಕೊಂಡು ಆಡ್ತಿದ್ದೆ ಚಿಕ್ಕದಿರುವಾಗ. ಬಟ್ ಆದ್ರೂ ಸಹ ನನ್ಗೊಂದು ಏಮ್ ಇತ್ತು. ನಾನು ಹೆಲ್ತ್ ಸೆಕ್ಟರ್ ಅಂದ್ರೆ ಸ್ಪೆಷಲಿ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಕೊಡೋದು, ಆರ್ಟಿಕಲ್ಸ್ ಓದೋದು, ಅದೆಲ್ಲ ನನ್ಗೆ ಮೊದ್ಲಿಂದ ಚಿಕ್ಕದಿಂದ ಅಟ್ಯಾಚ್ಮೆಂಟ್ ಇತ್ತು. ಹಾಗಾಗಿ ನಾನು ಆರೋಗ್ಯದ ಬಗ್ಗೆನೇ ಸ್ಟಡಿ ಮಾಡಬೇಕು, ನಾನು ಏನಾದ್ರೂ ಅಚೀವ್ ಮಾಡಬೇಕಿದ್ರೆ ಸಮಥಿಂಗ್ ರಿಲೇಟೆಡ್ ಟು ಹೆಲ್ತ್ ಅಂತ ನಾನು ಆಲ್ರೆಡಿ ಫಿಕ್ಸ್ಡ್ ಇತ್ತು. ಸೊ ನನ್ನ ಜರ್ನಿ ಹಾಗೆ ಸ್ಟಾರ್ಟ್ ಆಯಿತು. ಹಾಗೆ ಸ್ಟಾರ್ಟ್ ಆಗುವಾಗ ಮತ್ತೆ ವೆನ್ ಐ ಹ್ಯಾವ್ ಟು ಟೇಕ್ ಅಪ್ ಸಮಥಿಂಗ್, ಅಂದರೆ ನಾನೀಗ ಹಾಸ್ಪಿಟಲ್ಗಳಿಗೆ ಜಾಯ್ನ್ ಆಗಿ ಆಸ್ ಅ ಮೆಡಿಕಲ್ ಆಫೀಸರ್ ಆಗೋದಾ ಅಥವಾ ನನ್ನದೇ ಓನ್ ಕ್ಲಿನಿಕ್ ಓಪನ್ ಮಾಡೋದಾ ಅಥವಾ ಹೇಗೆ ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಬಂದಾಗ, ಎಲ್ಲೋ ಒಂದು ಕಡೆಯಲ್ಲಿ ಇನ್ಸ್ಟೆಡ್ ಆಫ್ ವರ್ಕಿಂಗ್ ಫಾರ್ ಸಂಬಡಿ ಎಲ್ಸ್ ಆರ್ ಸಮ್ ಅದರ್ ಹಾಸ್ಪಿಟಲ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್, ನಾನು ನಂದೇ ಮಾಡಬೇಕು, ಐ ಶುಡ್ ಸ್ಟ್ಯಾಂಡ್ ಆನ್ ಮೈ ಫೀಟ್. ಆ ಒಂದು ಧೈರ್ಯ ನನಗೆ ಕೊಟ್ಟರು ನನ್ನ ತಂದೆ ತಾಯಿ. ಸೊ ಗೋ ಫಾರ್ ಇಟ್ ಅಂತ. ಸೊ ದಟ್ಸ್ ಹೌ ಮೈ ಜರ್ನಿ ಸ್ಟಾರ್ಟೆಡ್. ಅಂದ್ರೆ ನಿಮಗೆ ಕೂಡ ಏನು, ನೀವು ಒಂದು ಬಾಲ್ಯದಲ್ಲಿ ನಿಮ್ಮ ಹತ್ರ ಒಂದು ಕನಸು ಇತ್ತು, ಅದು ಬದುಕಿನಲ್ಲಿ ಕೂಡ ಒಂದು ಯಶಸ್ವಿ ಆಯಿತು ಅಂತ, ಅಥವಾ ಆ ಒಂದು ಗೋಲ್ ಅದಕ್ಕೆ ನೀವು ರೀಚ್ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ. ನಾನು ವೈಷ್ಣವಿ ಮೇಡಮ್, ನೀವು ಒಬ್ಬ ವ್ಯವಹಾರಸ್ಥರು, ಈ ರೀತಿಯಾಗಿ ಗಾರ್ಮೆಂಟ್ ಇದನ್ನು ಏನೋ ವ್ಯವಹಾರ ಮಾಡಬೇಕಂತ ಏನಾದರೂ ನಿಮಗೆ ಕನಸು ಇತ್ತಾ, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ಕ್ಷೇತ್ರಕ್ಕೆ ನೀವು ಎಂಟರ್ ಆದ್ರ? ಏನು ನಿಮ್ಮ ಬಾಲ್ಯದಲ್ಲಿ ನೀವು ಏನು ಕನಸು ಕಟ್ಕೊಂಡಿದ್ರಿ? ನಾನು ಮೂಲತಃ ಪುತ್ತೂರು ತಾಲೂಕಿನ ಬಂಟ್ವಾಳ ತಾಲೂಕಿನ ಮಾಣಿ ಗ್ರಾಮದವಳು. ಗ್ರಾಮೀಣ ಪ್ರದೇಶದಿಂದ ಬಂದವಳು. ನಾನು ಸರ್ಕಾರಿ ಶಾಲೆಯಲ್ಲೇ ಕಲ್ತವಳು. ಹೌದು, ಮಾಣಿಯಲ್ಲಿ. ನನ್ನ ತಮ್ಮ ಇದ್ದ. ಹಾಗೆ ನನ್ನ ತಂದೆಯವರು ಬಾಲ್ಯದಿಂದಲೇ ಹುಡುಗಿಯರು ಜಾಸ್ತಿ ಕಲಿಬಾರ್ದು, ಹುಡುಗರು ಒಳ್ಳೆ ಆ ಒಂದು ಮೆಂಟಾಲಿಟಿಯಲ್ಲಿ ಇದ್ದವು. ನಾನು ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಆದ ನಂತರ ನಂದು ಮದುವೆ ಆಯಿತು. ಸೆಕೆಂಡ್ ಇಯರ್ PUCಯಲ್ಲಿ ಮದುವೆ ಆಯಿತು. ಮದುವೆ ಆದ ನಂತರ ನಾನು ಮನೆಯಲ್ಲಿ ನನ್ನ ಯಜಮಾನರಿಗೆ ಒಳ್ಳೆ ಜಾಬ್ ಇತ್ತು. ಆದರೂ ಮತ್ತೆ ನಮಗೆ ಒಂದು ಸ್ವಲ್ಪ ಫೈನಾನ್ಷಿಯಲ್ ಸ್ವಲ್ಪ ತುಂಬ ಕಷ್ಟ ಎಲ್ಲ. ಆಗ ಒಂದು ಚಿಕ್ಕ ಮಟ್ಟಲ್ಲಿ ಮನೆಯಲ್ಲೇ ತಂದು ಈ ಬಟ್ಟೆ, ಕೆಲವು ನೈಟಿ, ಲಂಗ ಅಂಥದ್ದೆಲ್ಲ ಮನೆಯಲ್ಲೇ ತಂದು ನಾನು ಸೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದರ ನಂತರ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಒಂದು ವ್ಯವಹಾರಗಳನ್ನು ಸ್ಟಾರ್ಟ್ ಮಾಡಿ ಬಾಲ್ಯದಲ್ಲಿ ಯಾವುದೇ ರೀತಿದು ಕನಸುಗಳಾಗ್ಲಿ ಈ ತರ ಇರಲಿಲ್ಲ. ಬಾರಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಈ ಕ್ಷೇತ್ರಕ್ಕೆ ಬಂದ್ರಿ. ಎಸ್, ನಾನೀಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದದ್ದೇ ಒಳ್ಳೇದೇ ಆಯ್ತು. ಈಗ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ನೀವು ಇನ್ನು ವ್ಯವಹಾರ ಮಾಡುವಾಗ ನೀವು ಹೇಳಿದ್ರಿ ಆರಂಭದಲ್ಲಿ ನಾನು ಸಣ್ಣ ಹಂತದಲ್ಲಿ ಒಂದು ಮನೆಯಲ್ಲಿ ಇದ್ಕೊಂಡು ಮಾಡಿದೆ ಅಂತ, ನಂತರ ಈಗ ದೊಡ್ಡ ಒಬ್ಬ ಹೋಲ್ಸೇಲ್ ಡೀಲರ್ ಆಗಿದ್ದೀರಿ ನೀವು. ಈ ಸಣ್ಣ ಹಂತದಿಂದ ಈ ದೊಡ್ಡ ಹಂತಕ್ಕೆ ಬಂದ ಜರ್ನಿ ಉಂಟಲ್ಲ, ಒಬ್ಬ ಪುರುಷ ಒಂದು ವ್ಯವಹಾರವನ್ನು ನಡೆಸುವುದಕ್ಕೂ
ಒಂದು ಮಹಿಳೆ ಒಂದು ವ್ಯವಹಾರ ನಡೆಸೋದಕ್ಕೂ ತುಂಬಾ ಸವಾಲುಗಳಿರ್ತದೆ. ತುಂಬಾ ಸವಾಲು. ಎಸ್, ನೀವು ಅದನ್ನ ಹೇಳ್ಬೇಕು. ಆ ಸವಾಲುಗಳನ್ನು ನೀವು ಯಾವ ರೀತಿ ಗೆದ್ದು ಬಂದ್ರಿ? ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗ ಈ ಮನೆಗಳಿಗೆಲ್ಲ ಹೋಗಿ ಮಾರ್ತಿದ್ದೆ ಬಟ್ಟೆ. ಮತ್ತೆ ನಮ್ಮ ಸ್ಕೂಲಲ್ಲಿ ಮಕ್ಕಳಿಗೆ ಸ್ಕೂಲ್ ಹಾಕಿದಂತ ಸ್ಕೂಲಲ್ಲಿ ಹೊರಗೆ ಎಲ್ಲ ನಿಂತು ಈ ಕೆಲವು ಬಟ್ಟೆ ಬರೆಗಳನ್ನೆಲ್ಲ ಮಾರ್ತಿದ್ದೆ. ಅದರ ನಂತರ ನಾನು ಒಂದು ಸಣ್ಣದಾಗಿ ನಮ್ಮ ಒಬ್ರು ವಾಸುದೇವ ಸ್ಟೋರ್ ಇದ್ದು ಚಂದ್ರಶೇಖರ್ ಸರ್ ಅಂತ ಇದ್ದಾರೆ, ಅವ್ರು ನಮಗೆ ಒಂದು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಮಾಡಿ ನೀನೊಂದು ಚಿಕ್ಕದ ಏನಾದ್ರೂ ಒಂದು ಮಾಡು, GST ನಂಬರ್ ಎಲ್ಲ ತಕೋ ನೀನು ಅಂತೇಳಿ ಅವರ ಸಹಾಯದಿಂದ ಒಂದು ಚಿಕ್ಕ ಮಟ್ಟಲ್ಲಿ ಸ್ಟಾರ್ಟ್ ಮಾಡಿದ್ದು ಸರ್ ನಾವು. ನಮ್ಮ ಅತ್ತೆಯವರು ಅವರೀಗ ಇಲ್ಲ, 2 ವರ್ಷ ಆಯ್ತು ಅವರು ದೈವಾಧೀನರಾಗಿ. ನನ್ನ ಅತ್ತೆಯದು ಸಪೋರ್ಟ್ ನನಗೆ ತುಂಬಾ ಇತ್ತು. ಇವತ್ತು ನಾನು ಇವತ್ತು ಇಲ್ಲಿ ಒಂದು ಕೂತು ನಿಮ್ಮ ಹತ್ರ ಮಾತಾಡ್ತಿದ್ದೇನೆಂದ್ರೆ ಅದಕ್ಕೆ ಎಲ್ಲ ನನ್ನ ಅತ್ತೆಯೇ ಕಾರಣ. ಅವರಿಗೊಂದು ನಾನು ಈ ಮಹಿಳಾ ದಿನಾಚರಣೆಯ ಒಂದು ಸ್ಮರಣೆ ಮಾಡ್ತೇನೆ. ತುಂಬಾ ಅವರು ನನಗೆ ಒಳ್ಳೆಯ ಮನಸ್ಸು, ಒಂದು ಒಳ್ಳೆಯ ತಾಯಿ, ಒಂದು ಒಳ್ಳೆಯ ಅತ್ತೆ ಯಾವ ರೀತಿ ಒಂದು ಹೆಣ್ಣು ಮಗಳನ್ನು ರೂಪಿಸಬಹುದು ಖಂಡಿತ ನಿದರ್ಶನ. ಇವತ್ತು ನಾನೇನೇ ಇದ್ರು ಅದೆಲ್ಲ ನನ್ನ ಅತ್ತೆಯವರ ಕಾರಣದಿಂದಲೇ ಅಂತ ಹೇಳ್ತೇನೆ. ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಈ ನಾವು ಗಾರ್ಮೆಂಟ್ ಫೀಲ್ಡ್ ಅಲ್ಲಿ ಎಲ್ಲ ಪುರುಷ ಪ್ರಧಾನವೇ. ಇದೊಂದು ನಾವೊಂದು ಸ್ಯಾಂಪಲ್ ತಗೊಂಡು ರಿಟೇಲ್ ಅಂಗಡಿಗೆ ಹೋದಾಗ ನಾವು ಮೇನ್ ಆಗಿ ನಾವು ಅಂಡರ್ ಗಾರ್ಮೆಂಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟರ್. ನಾನು VIP ಕ್ಲೋತಿಂಗ್ ಅವ್ರದ್ದು ಫ್ರೆಂಚಿ ಫೀಲಿಂಗ್ಸ್ ಅಂತ ಆ ಕಂಪನಿಯಲ್ಲಿ ನಾವು ಒಂದು ಕೌಂಟ್ರಿಗೆ ಹೋದಾಗ ಅವರೊಂದು ಅದನ್ನು ನೋಡುವ ರೀತಿ ಒಂದು ನಮಗೆ ಎಷ್ಟೋ ಸಲ ನನಗೆ ಆಗಿದೆ, ಇನ್ನು ಬೇಡ ಇದು, ನಾನು ಇದು ಮುಂದುವರಿಸಬಾರ್ದು, ಬೇಡ. ಯಾಕಂದ್ರೆ ಎಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದೇನೆ. ಎಷ್ಟೋ ಸಲ ಮನೆ ಬಂದು ಕೂಗಿದ್ದೇನೆ, ಇಲ್ಲ ಬೇಡ ಅತ್ತೆ ನಾನು ಮಾಡುವುದಿಲ್ಲ. ಆಗ ನನ್ನ ಅತ್ತೆಯವರು, ಇಲ್ಲ ಯಾಕೆ ಗಂಡಸರು ಮಾತ್ರ ಎಂತ ಮಾಡುದು, ಹೆಂಗಸರು ಸಹ ಮಾಡ್ಬೇಕು, ನೀನು ಅದೆಲ್ಲ ಇದು ಮಾಡಬೇಡ, ನೀನು ಮುಂದುವರಿಸಿಕೊಂಡು ಹೋಗು ಅಂತ ಅವರ ಒಂದು ಧೈರ್ಯದಿಂದ ಸರ್ ನಾನು ಒಂದೊಂದೇ ಕಂಪನಿಗಳನ್ನೆಲ್ಲ ತಗೊಂಡು ಇವತ್ತು ಒಂದು ಏನೋ ಸಣ್ಣ ಮಟ್ಟಿಗೆ ನನ್ನ ಮಟ್ಟಿಗೆ ಸಾಕು ಅನ್ನೋ ಅಷ್ಟೊಂದು ಉದ್ಯಮ ಮಾಡಿಕೊಂಡಿದ್ದೆ. ಗ್ರೇಟ್ ಗ್ರೇಟ್ ಗ್ರೇಟ್. ಎಸ್ ಬಬಿತಾ ಮೇಡಮ್ ಅವರೇ, ನೀವು ನಿಮ್ಮ ಈ ಒಂದು ಜರ್ನಿಯನ್ನು ಆರಂಭಿಸುವಾಗ ಬ್ಯೂಟಿ ಪಾರ್ಲರನ್ನು ನೀವು ಹೇಳಿದ್ರಿ ಮನೆಯವರು ಒಂದು ಮಟ್ಟಿಗೆ ಪ್ರೋತ್ಸಾಹ ಕೊಟ್ಟರು ಅಂತ. ಈಗ ಮನೆಯವರು ಮನೆಯ ಮಗಳಾಗಿ ಪ್ರೋತ್ಸಾಹ ಕೊಡುವಂಥದ್ದು ನಾನು ಕೇಳೋದು, ನೀವು ಈ ವ್ಯವಹಾರವನ್ನು ಈ ಉದ್ದಿಮೆಯನ್ನು ಆರಂಭಿಸುವಾಗ ನಿಮಗೆ ಅಷ್ಟು ಸುಲಭವಾಗಿತ್ತಾ? ಇಲ್ಲ ಸರ್, ಅಂದ್ರೆ ಅಷ್ಟು ಸುಲಭವಾಗಿ ಇರಲಿಲ್ಲ. ಆವಾಗ ಒಂದು 26-27 ಇಯರ್ಸಿನ ಟೈಮಿಗೆ 18, 19, 20 ಇಯರ್ಸಿನಲ್ಲಿ ನಾನು ಈ ಪಾರ್ಲರ್ ಅನ್ನು ಮಾಡಿದ್ದೇನೆ. ಆವಾಗ ನನಗೂ ಸ್ವಲ್ಪ ಮಕ್ಕಳಾಟಿಗೆ ಅಲ್ವಾ ಅವಾಗ, ಅಂದ್ರೆ ಆ ಟೈಮಿಗೆ ನಮಗೆ ಅಷ್ಟೊಂದು ಬೆಳೆದಿರುವುದಿಲ್ಲ ಅಂತ ಹೇಳ್ತಾರೆ. ಆದರೂ ನಾನು ಅದನ್ನು ನಿಭಾಯಿಸಿದೆ. ಅಂದರೆ ನನ್ನ ಊರು ಮುಲ್ಕಿ ಹತ್ರ ಕಿನ್ನಿಗೂಡಿ ಅಂತೇಳಿ ಅಲ್ಲಿ ಒಂದು ಪಾರ್ಲರ್ ತಗೊಂಡೆ. ಅದು ಮೊದಲು ಇದ್ದ ಪಾರ್ಲರ್ ಹಾಗೆ ಅದು ಬಂದ್ ಮಾಡಿ ಇದಿರುವಾಗ ನಾನು ಅದನ್ನು ತೆಕ್ಕೊಂಡು, ಆದರೆ ಆ ಪಾರ್ಲರನ್ನು ತೆಕೊಂಡ ನಂತರ ಆವಾಗ ಅಷ್ಟು ಇದಿರಲಿಲ್ಲ. ನಾನು ತೆಕೊಂಡ ನಂತರ ನಾನು ನನಗೆ ಅಂದರೆ ಒಂದು ಆಸೆ, ನನ್ನ ಬಿಸ್ನೆಸ್ ಬೇಕು, ನಾನು ಒಂದು ಮಹಿಳೆಯಾಗಿ ನಾನೊಂದು ನನ್ನ ಕಾಲ ಮೇಲೆ ನನಗೆ ನಿಲ್ಬೇಕು ಅಂತ ಹೇಳುದು ನನಗೆ ಭಾರಿ ಒಂದು ಆಸೆ ಇತ್ತು. ನನಗೆ ₹1 ಆದರೂ ನಾನು ನನ್ನದೇ ಸಂಪಾದನೆ ಮಾಡಬೇಕು ಅಂತೇಳಿ ನಾನು ಆ ಚಿಕ್ಕ ಏಜಿನಲ್ಲಿ ಕೂಡ ನಾನು ಅದನ್ನು ಪಾರ್ಲರ್ ನಡೆಸಿ ನನಗೆ ಸ್ವಲ್ಪ ಕಷ್ಟ ಆಯ್ತಲ್ಲಿ. ಯಾಕೆಂದರೆ ಒಂದು ಲೇಡಿ ಒಂದು ಮಾಡುವುದು ಅಂತ ಹೇಳಿದ್ರೆ ಅಲ್ಲಿ ತುಂಬ ಅದರ ಜೊತೆಗೆ ಇದಾಗ್ತದೆ, ನಿಮಗೆ ಗೊತ್ತೇ ಇದೆ. ಆದರೆ ತುಂಬ ಅದರಲ್ಲಿ ಅನುಭವ ಕೂಡ ಅನುಭವಿಸಿದ್ದೇನೆ. ಆದರೂ ಅದನ್ನು ಧೈರ್ಯ ಕೆಡದೆ ನಾನು ಧೈರ್ಯದಲ್ಲಿ, ಅಂದರೆ ಹತ್ತಿರದವರೆಲ್ಲ ಅದಕ್ಕೆ ಸ್ವಲ್ಪ ಅಂದರೆ ಮಾಡುವಾಗ ಸ್ವಲ್ಪ ಇದು ಇರ್ತದೆ, ಆದ್ರೆ ನಾನು ಅದನ್ನು 100% ಸರ್. ಯಾಕೆಂದ್ರೆ ನಾನು ಪಾರ್ಲರ್ ಹಾಕುವಾಗ್ಲೇ ಹೇಳಿ ಇವಳು ಪಾರ್ಲರ್ ಮಾಡಿ ಇವಳು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂದ್ರೆ ಆ ರೀತಿಯೂ ಬಂದಿತ್ತು. ಆದ್ರೂ ನಾನು ಪಾರ್ಲರ್ ಮಾಡಿ ಒಂದು ಸ್ವಲ್ಪ ದಿನ ನನಗೆ ಒಂದು 5 ಜನ 6 ಜನ ಈಗ ಸ್ಟೂಡೆಂಟ್ಗಳು ಬಂದರು. ಅವರು ಕೂಡ ಮದುವೆ ಆಗೋದವ್ರು, ನಾನು ಕೂಡ ಮದುವೆ. ಅದರಲ್ಲಿ ತುಂಬ ಕೆಲವೆಲ್ಲ ಅದರಲ್ಲೆಲ್ಲ ಆಯಿತು. ಅಂದರೆ ಆದರೂ ನಾನು ಬಿಟ್ಟು ಹೋಗಬೇಕು ಅಂತೇಳಿ ಕೆಲವೆಲ್ಲ ಕಡೆ ಇರ್ತದೆ ಅದಂದರೆ ಲೇಡೀಸ್ ಅಂತ. ಆದರೂ ನಾನು ಅದನ್ನು ಇದೇ ಮಾಡಿ ನನ್ನ ಜೊತೆಗೆ ನನಗೆ ಆ ಫಸ್ಟಿಗೆ ಟೈಮ್ ನನ್ನ ಸ್ಟೂಡೆಂಟ್ಗಳು ಜಾಯ್ನ್ ಆದರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾಕೆಂದರೆ ನೀವು ಮಾಡಿ ಅಂದರೆ ಅದು ಬಬಿತಕ್ಕ ಅಂತ ಹೇಳೋ ಒಂದು ಇದು ಮೇಡಮ್ ಅಂತೇಳಿ ಹೇಳ್ತಾ ಇರಲಿಲ್ಲ ಅವಾಗ. ಬಬಿತಕ್ಕ ಈರು ಮನ್ಪುಲೆ ಈರೆಗೆ ಸಪೋರ್ಟ್ ಆದ ಮನ್ಪು ಇರ್ಪ ಅವರ ಮನೆಯವರು ಕೂಡ ನಾನು ಒಂದು ಮಾತಾಡೋದು ಇದು ಅವರಲ್ಲಿ ಅದೊಂಥರ ಅವ್ರಿಗೆ ಖುಷಿಯಾಗಿ ಅವರ ಮನೆಯವರು ಅದರ ಮೊದಲೆಲ್ಲ ಪಾರ್ಲರ್ಗೆಲ್ಲ ಕಳಿಸಿ ಸ್ವಲ್ಪ ಕಮ್ಮಿ ಇತ್ತು, ನಿಮಗೆ ಗೊತ್ತಿರಬೇಕು. ಆದರೆ ನನ್ನ ಅದು ಸ್ವಲ್ಪ ವಿಲೇಜ್ ಆಗಿರುವಾಗ ಆ ಪ್ಲೇಸಿನಲ್ಲಿ ನಮ್ಮ ಶೆಟ್ರುಗಳದು ಮಕ್ಕಳೆಲ್ಲ ಹೋಗುದು. ಆದರೂ ನನ್ನ ಇದು ನೋಡಿ ಅವರ ಮನೆಯವರು ಎಲ್ಲರೂ ನನ್ನ ಪಾರ್ಲರ್ಗೆ ಬರುವಾಗೆ ಬಂದರು. ನನಗೆ ಸ್ವಲ್ಪ ಸಮಯ ಸ್ವಲ್ಪ ಕಷ್ಟ ಆಯ್ತು. ಆವಾಗ ಹಣ ಇಲ್ಲ, ಅಂದರೆ ಎಲ್ಲರಲ್ಲಿ ನಮಗೆ ಕೇಳಿಕೊಂತಲ್ಲ ಮುಜುಗುರು, ಅದು ಮಾಡಬೇಕಾದ್ರೆ ಸ್ವಲ್ಪ ಹಣ ಬೇಕು. ಆದರೂ ನಾನೇನು ಮಾಡಿದೆ ಅಂದರೆ ನಾನು ಒಂದು ಶಾಪು ತೆಕ್ಕೊಂಡೆ ಬಾಡಿಗೆಗೆ. ಆ ಶಾಪಿನಿಂದ ನಾನು ಸ್ವಲ್ಪ ಅವರಿಗೆ ಕೊಟ್ಟು
ಅದರ ನಂತರ ನನ್ನ ಇದರಲ್ಲಿ ನಾನು ಆ ಶಾಪನ್ನು ಇದು ಮಾಡಿ ಈಗ ಕೂಡ ಅದೇ ಶಾಪಿನಲ್ಲಿ 27 ವರ್ಷದಿಂದ ಒಂದೇ ಶಾಪಿನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೇನೆ ನಾನು. ಒಂದೇ ಶಾಪಿನಲ್ಲಿ ಒಂದೇ ಕಡೆ ನಾನು ಇಷ್ಟರವರೆಗೆ ನಾನೊಂದು 100 ಜಾಸ್ತಿ ನಾನು ಸ್ಟೂಡೆಂಟ್ಗಳಿಗೆ ಟ್ರೈನಿಂಗ್ ಮಾಡಿ ಕಳಿಸಿದ್ದೇನೆ. ಎಲ್ರೂ ಈಗ ನಾನು ಅಷ್ಟು ಪ್ರೀತಿಯಿಂದ ಇದ್ದಾರೆ ಎಲ್ರು ಈಗ ಕೂಡ. ಅಂದ್ರೆ ಅವ್ರಿಗೆ ಗೊತ್ತಿದೆ, ಅವರ ಮನೆಯವರು ಈಗ ಕೂಡ ಹೇಳ್ತಾರೆ ಎನ್ನ ಜೋಕ್ಲೇನು ಈರು ಒಂಜಿ ಮಿತ್ತು ಕನತರ್ ಬಬಿತಾ ಅವರಿಗೆ ಒಳ್ಳೆಯಿಂದ ನೋಡಿ ದಾರಿ ತೋರಿಸಿ. ಅಂದ್ರೆ ಪಾರ್ಲರ್ಗೆ ಬಂದ ನಂತರ ನಾನು ಒಂದು ಹುಡುಗಿ ಅವರಿಗೆ ಫಸ್ಟ್ ನಾನು ಕ್ಲಾಸ್ ಕೊಡುವಾಗ ಹೇಳುದು, ನೀವು ಮನೆಯಿಂದ ಹೊರಟು ನೀವು ಬಸ್ಸಲ್ಲಿ ಬರಲಿ ಏನು ಬರಲಿ, ನೀವು ಒಂದು ಯಾರಲ್ಲಿ ಮಾತಾಡುವಾಗ ನೀವು ಸರಿಯಾಗಿ ಮಾತಾಡಿ, ಏನು ಚೆಲ್ಲಾಗಿ ಮಾತಾಡಬೇಡಿ. ಹುಡುಗರಲ್ಲಿ ಮಾತಾಡುವಾಗ ನೀವು ದಿಟ್ಟತನದಿಂದ ಬನ್ನಿ. ನೀವು ಯಾರು ಏನು ತಮಾಷೆ ಮಾಡಲಿ ಅವರು ತಮಾಷೆ ಮಾಡುವಾಗ ಎದುರುತ್ತಾ ಕೊಟ್ಟುಕೊಂಡು ಬರಬೇಡಿ, ಮಾಡಲಿ ಅವರು ಬನ್ನಿ. ನೀವು ಅದೇ ಪ್ರೇರಣೆ ನಾನು ಯಾವಾಗಲೂ ಕೊಡ್ತಾ ಇದ್ದೆ. ಕ್ಲಾಸ್ ಸ್ಟಾರ್ಟ್ ಆಗೋಷ್ಟು ಫಸ್ಟ್ ನಂದು ಅದೇ ಅವ್ರಿಗೆ ಕೊಡೋದು. ಅವ್ರು ಯಾವಾಗಲೂ ಹೇಳುದು, ನಮ್ಮ ಮೇಡಮ್ ಇದು ಫಸ್ಟ್ ನಮ್ಮ ಬಬಿತಕ್ಕಂದು ಫಸ್ಟ್ ಕೊಡೋದೇ ಇದು. ಅದು ಹೇಳ್ತಾರೆ ಅವರು, ಬಬಿತಕ್ಕ ಅಂಚೆ ಐನ ಹಿಡ್ದಾರ ಬಸಡು ಪೋನ 10 ತರ ಪೋಡಿ ಇತ್ತೆ ಸಮೇತ ಅವು ಹೆದರಿಕೆ ಉಂಟು ಬಬಿತಕ್ಕ ನಮಗೆ. ನಾವು ಮದುವೆ ಆಗಿ ನಮ್ಮ ಗಂಡನ ಜೊತೆ ಇದ್ರು ನೀವು ಹೇಳಿದ ಮಾತು ಈಗ ಕೂಡ ನಮಗೆ ಪ್ರೇರಣೆಯಾಗಿ ಉಂಟದು. ಎಷ್ಟೋ ಜನ ಈಗ ಬಾಂಬೆಯಲ್ಲಿ ಇದ್ದಾರೆ ನನ್ನ ಸ್ಟೂಡೆಂಟ್ಗಳು, ಈಗ ಕೂಡ ಅಷ್ಟು ಪ್ರೀತಿ. ಅವರು ಬಬಿತಕ್ಕ ಅಂತ ಹೇಳಲಿಕ್ಕೂ ಹೆದರ್ತಾರೆ ನನಗೆ. ಅಂದ್ರೆ ಅಷ್ಟು ಪ್ರೀತಿಯಿಂದ ಇದ್ದೇವೆ ನಾವು. ಒಂದು ಫಾರಿನಲ್ಲಿ ಇದ್ದಾಳೆ ಒಬ್ಳು ಶಾಂತಿ ಅಂತ ಹೇಳು, ತುಂಬಾ ಪ್ರೀತಿ. ಈಗ ನೂರಾರು ಹೆಣ್ಮಕ್ಕಳನ್ನು ರೂಪಿಸಿದ್ದೀರಿ ನೀವು, ಖಂಡಿತ ಗ್ರೇಟ್ ನೀವು. ನಾನು ಡಾಕ್ಟರ್ ಪ್ರಿಯದರ್ಶಿನಿ ಅವರೇ, ಈಗ ನೀವು ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ನಡೆಸ್ತಾ ಇದ್ದೀರಿ. ಏನು ನಿಮಗೇನಾದರೂ ಸವಾಲುಗಳು ಉಂಟಾ ಅದನ್ನು ರನ್ ಮಾಡುವಾಗ? ನಾನು ಕೇಳೋದು ಆಸ್ ಎ ಒಂದು ಬಿಸ್ನೆಸ್ ಪಾರ್ಟ್ ಆಗಿ ರನ್ ಮಾಡುವಾಗ. ಮೊದಲನೇದಾಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸವಾಲುಗಳಿತ್ತು, ಅದನ್ನು ನಾನು ತುಂಬ ಸ್ಟ್ರಾಂಗ್ ಆಗಿ ಎದುರಿಸಿದೆ. ಕೆಲವೊಮ್ಮೆ ಗಿವ್ ಅಪ್ ಮಾಡುವ ಸಿಚುವೇಶನ್ ಬರುವಾಗ ಸಹ ನಾನು ಫರ್ಮ್ ಆಗಿದ್ದೆ, ನಾನು ಬಿಟ್ಕೊಡೋದಿಲ್ಲ ಅಂತ. ಸೊ ಆ ಒಂದು ವರ್ಷ ಇರ್ಬೋದು, ಕಾಂಪಿಟಿಷನ್ಸ್ ಇರುತ್ತೆ, ನಮ್ಮ ಇನ್ನೊಂದು ಕಾಂಪಿಟಿಷನ್ಸ್ ಇರುತ್ತೆ, ಸ್ಪೆಷಲಿ ಹೆಲ್ತ್ ಸೆಕ್ಟರ್ ಅಲ್ಲಿ. ಆ ಡಯಾಗ್ನೋಸ್ಟಿಕ್ ಸೆಂಟರ್ಗಿಂತ ಇನ್ನೊಂದು ಡಯಾಗ್ನೋಸ್ಟಿಕ್ಸ್ ಅವರು ಕಾಂಪಿಟಿಷನ್ಗೆ ಬರ್ತಾರೆ, ಇವ್ರಿಗಿಂತ ಒಳ್ಳೇದು ಮಾಡಬೇಕು ಹಾಗೆ. ಬಟ್ ನನ್ನದು ಮೇನ್ ಇಂಟೆನ್ಷನ್ ನನ್ನ ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ ನನಗೆ ವಿಮೆನ್ ಹೆಲ್ತ್ ಅನ್ನೋದು ಒಂದು ಕಾನ್ಸೆಪ್ಟ್ ನಾನು ಇಟ್ಕೊಂಡಿದೆ. ಯಾಕಂದ್ರೆ ನನಗೆ ವಿಮೆನ್ ಹೆಲ್ತ್ ಅದು ನನ್ನ ಆಲ್ವೇಸ್ ಕ್ಲೋಸ್ ಟು ಮೈ ಹಾರ್ಟ್. ಯಾಕಂದ್ರೆ ವಿಮೆನ್ ಎಂಪವರ್ಮೆಂಟ್ ಮತ್ತು ವಿಮೆನ್ ಹೆಲ್ತ್, ಯಾಕಂದರೆ ಮನೆಯಲ್ಲಿ ಏನಾಗ್ತದೆ ಅಂದರೆ ಎಲ್ಲರ ಮನೆಯಲ್ಲಿರುವ ಪ್ರತಿಯೊಂದು ಸದಸ್ಯರ ಬಗ್ಗೆ ಈ ಲೇಡೀಸ್ ತುಂಬ ತಲೆ ಕೆಡಿಸ್ಕೊಳ್ತಾರೆ, ಸ್ಪೆಷಲಿ ಅಬೌಟ್ ಹೆಲ್ತ್. ಅವ್ರದ್ದೇ ಬಂದಾಗ ಅವ್ರು ಅದನ್ನು ತುಂಬ ಕೇರ್ಲೆಸ್ ಮಾಡ್ತಾರೆ, ಮತ್ತು ಅದು ತುಂಬ ಸೀರಿಯಸ್ ಆದಾಗ ಹೇಳಲೇಬೇಕು, ಬೇರೆ ಆಪ್ಷನ್ ಇಲ್ಲ ಅಂತ ಹೇಳುವಾಗ ಅವ್ರು ಶೇರ್ ಮಾಡ್ತಾರೆ. ಸೊ ಇಂಥದ್ರಲ್ಲಿ ನನಗೆ ಅವೇರ್ನೆಸ್ ತರಬೇಕು ಅವರನ್ನು. ಸೊ ದ್ಯಾಟ್ ವಾಸ್ ಒನ್ ಆಫ್ ಮೈ ಏಮ್ ಇತ್ತು. ಸೊ ನನ್ನ ಜೊತೆಲಿ ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ, ಇದು ನನ್ನ ಒಂದು ಪ್ಯಾಷನ್. ಸೊ ನಾನು ಎರಡನ್ನು ಸಹ ಕ್ಲಬ್ ಮಾಡಿ ಆಲ್ಮೋಸ್ಟ್ 2 to 3 years ಇಂದ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೇನೆ ವಿಮೆನ್ ಹೆಲ್ತ್ ಬಗ್ಗೆ. ಮೋರ್ ದೆನ್ 1200 ಹೆಲ್ತ್ ಕ್ಯಾಂಪ್ಸ್ ಮಾಡಿದ್ದೇನೆ ಪೋಸ್ಟ್ ಕೋವಿಡಲ್ಲಿ. 500 ಹೆಲ್ತ್ ಟಾಕ್ಸ್ ಕೊಟ್ಟಿದ್ದೇನೆ, ಸ್ಪೆಷಲಿ ಫಾರ್ ವಿಮೆನ್ ರೂರಲ್ ಏರಿಯಾದಲ್ಲಿ. ಲಯನ್ಸ್ದು ಪ್ರೆಸಿಡೆಂಟ್ ಆದಾಗ ನಾನು ಕೆಲವೊಂದು ತುಂಬ ಹೆಚ್ಚು ಪ್ರೋಗ್ರಾಮ್ಸ್ ಮಾಡಿದ್ದೇನೆ. ಇದು ನನ್ನ ಆಪರ್ಚುನಿಟೀಸ್ ನಾನು ಬಿಟ್ಕೊಟ್ಟಿಲ್ಲ, ಬಿಕಾಸ್ ನನಗೆ ಎಲ್ಲಿ ಆಪರ್ಚುನಿಟಿ ಸಿಗ್ತದೆ ಫಾರ್ ವರ್ಕ್ ಫಾರ್ ವಿಮೆನ್ ಅಂದರೆ ಐ ವಾಸ್ ದ ಫಸ್ಟ್ ಪರ್ಸನ್ ಟು ಬಿ ದೇರ್. ಐ ನೆವರ್ ಸೇ ನನಗೆ ಆಗೋದಿಲ್ಲ ಅಂತ ಯಾವಾಗಲೂ ಹೇಳಲಿಲ್ಲ. ಸೊ ದಟ್ಸ್ ವೇರ್ ಇಟ್ಸ್ ಮೈ ಪ್ಯಾಷನ್. ನಾನು ಆರೋಗ್ಯದ ವಿಚಾರಕ್ಕೆ ಕೂಡ ಬರ್ತೇನೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತು ತುಂಬ ಕಾಳಜಿಯ ಮತ್ತು ಅತ್ಯಂತ ಅಗತ್ಯವಾಗಿ ಮಾತನಾಡಬೇಕಾದಂಥ ವಿಚಾರ. ಈ ನಡುವೆ ಮೇಡಮ್, ನಾನು ಬಬಿತಾ ಶೆಟ್ಟಿ ಹೇಳ್ಬೋದು, ನೀವು ಮೇಡಮ್ ಕೂಡ ಹೇಳ್ಬೋದು, ನೀವು ವ್ಯವಹಾರದಲ್ಲಿ ಎಷ್ಟೆಲ್ಲ ಬ್ಯುಸಿ ಇರುವಾಗ ನಿಮ್ಮದೇ ಒಂದು ಪರ್ಸನಲ್ ಟೈಮ್ ಅಂತ ಇರ್ತದಲ್ಲ, ಮನೆಯಾಗಿ ಯಾವ ರೀತಿಯಾಗಿ ನಿಮ್ಮ ಸಮಯವನ್ನು ಜೋಡಿಸ್ಕೊಳ್ತೀರಿ, ಅಡ್ಜಸ್ಟ್ ಮಾಡಿಕೊಳ್ತೀರಿ? ತುಂಬ ಮಂದಿ ನೋಡುವವರಿಗೆ ಪ್ರಶ್ನೆ ಇರ್ತದೆ, ಇವರೆಲ್ಲ ಬಿಸ್ನೆಸ್ ಫೀಲ್ಡಲ್ಲಿದ್ದಾರೆ, ಇವರ ಮನೆಗೆ, ಇವರ ಫ್ಯಾಮಿಲಿಗೆ, ಇವರ ಮಕ್ಕಳಿಗೆ ಎಲ್ಲ ಯಾವ ರೀತಿ ನಿಮ್ಮ ಟೈಮನ್ನು ಕೊಡ್ತೀರಿ ಮೇಡಮ್? ನಾವಂದರೆ ಬೆಳಿಗ್ಗೆ ಬೇಗ ಎದ್ದು ಅಡಿಗೆ ಎಲ್ಲ ಮಾಡಿ ಸರ್, ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಮತ್ತು ನಾವೊಂದು 10-10:30 ಅಷ್ಟೊತ್ತಿಗೆ ಆಫೀಸ್ ಬರ್ತೇವೆ, ಮತ್ತು ಮಕ್ಕಳು 3:30-4 ಗಂಟೆಗೆ ಬರ್ತಾರೆ. ಆದರೆ ನಾನು ಇಷ್ಟು ವರ್ಷದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ನಂತರ ಇವತ್ತಿನವರೆಗೂ ನನ್ನ 2 ಮಕ್ಕಳು, ನನಗೆ ಒಂದು ಹೆಣ್ಣು ಮಗು ಒಂದು ಗಂಡು ಮಗು, ಇವತ್ತಿಗೂ ಅವರನ್ನು ಸ್ಕೂಲಿಗೆ ಬಿಡೋದು, ಕರ್ಕೊಂಡು ಬರೋದು, ಅದು ಎಷ್ಟೇ ಬ್ಯುಸಿ ಇರಲಿ, ಎಷ್ಟೇ ಕೆಲಸಗಳಿರಲಿ, ಮಕ್ಕಳನ್ನು ಕರ್ಕೊಂಡು ಬರೋದು ಬಿಟ್ಟು ಬರೋದು 2 ಕೂಡ ನಾನೇ. ನನಗೊಂದು ಆ ಮಕ್ಕಳು ಸ್ಕೂಲಿಂದ ಬಿಟ್ಟು ಹೊರಗೆ ಬರುವಾಗ ಅಮ್ಮ ಅಂತ ಓಡಿ ಬರುವಾಗ ಅದು ನಾವು ಅಲ್ಲಿ ಇದ್ರೆ ಆ ಒಂದು ಫೀಲಿಂಗೇ ಬೇರೆ ಸರ್ ನಮಗೆ. ಹಾಗೆ ಈಗ ನೀವು
ಇಷ್ಟೆಲ್ಲ ವ್ಯವಹಾರದ್ದು ಟೆನ್ಷನ್ ಇರ್ತದೆ, ಬ್ಯುಸಿ ಇರ್ತದೆ, ನಾಳೆದ್ದು ಇವತ್ತಿದ್ದು ಮಧ್ಯಾಹ್ನದ್ದು ಅಂತೆಲ್ಲ. ಸೊ ನೀವು ಈ ಒಂದು ಅಷ್ಟೆಲ್ಲ ಬ್ಯುಸಿ ಇದ್ದಾಗಿ ಕೂಡ ನಿಮ್ಮ ಮಕ್ಕಳಿಗಾಗಿ ಒಂದಷ್ಟು ಸಮಯವನ್ನು ಮೀಸಲಿಡ್ತೀರಿ. ಖಂಡಿತ. ನನಗೆ ಪ್ರಾಯ ಆದ 72 ವರ್ಷದ ಮಾವ ಕೂಡ ಇದ್ದಾರೆ ಮನೆಯಲ್ಲಿ. ಅವರಿಗೂ ಕರೆಕ್ಟ್ ಆಗಿ ಊಟ, ತಿಂಡಿ, ಕಾಫಿ, ದೋಸೆ, ಅವರಿಗೆ ಅಂದ್ರೆ ಸ್ವಲ್ಪ ಪ್ರಾಯದವರಿಗೆ ಬೇಕಾಗ್ತದೆ ಕರೆಕ್ಟ್ ಆಗಿ ಎಲ್ಲ ಮಾಡಿ. ಕಾಳಜಿ ತೋರಿಸಬೇಕಾಗ್ತದೆ ಖಂಡಿತ. ಅವರಿಗೆ ಊಟ ಉಪಚಾರಕ್ಕಿಂತಲೂ ಹೆಚ್ಚಾಗಿ ಮಾತಾಡಿಸ್ತಾರಲ್ಲ ಅಂತ, ನನ್ನ ಸೊಸೆ, ನನ್ನ ಮಗಳು ಮಗ ಮಾತಾಡಿಸ್ತಾರಲ್ಲ ಅನ್ನೋದೇ ಅವರಿಗೆ ಒಂದು ದೊಡ್ಡ ಖುಷಿ ಇರುತ್ತದೆ. ಸೊ ನಾನು ಬಬಿತಾ ಮೇಡಮ್ ಅವರೇ, ಎಲ್ಲ ಬ್ಯುಸಿ ಶೆಡ್ಯೂಲ್ ಟೈಮಲ್ಲಿ ಮನೆಗೆ ಒಂದಷ್ಟು ಸಮಯ ಅಂತ ಅಥವಾ ಫ್ಯಾಮಿಲಿ ಅವರ ಜೊತೆಗೆ ಅಂತ ಒಂದಷ್ಟು ಸಮಯಕ್ಕೆ ಯಾವ ರೀತಿ ಸಮಯ ತೂಗಿಸ್ಕೊಳ್ತೀರಿ? ನಿಮ್ಮ ವ್ಯವಹಾರಕ್ಕೆ ಬರುವಾಗ ಕೆಲವು ಸೀಸನ್ಗಳಲ್ಲಂತೂ ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು. ನಮ್ಮದು ಡಾಕ್ಟರ್ಗಳು ಇವತ್ತು ಇವರಿಗೆ ಹೇಳಿದ ಅದರಿಂದ ಸ್ವಲ್ಪ ಚೇಂಜ್ ಆಗಿರ್ತದೆ. ನನ್ನ ಮಗ ಅವನು ಚಿಕ್ಕದಿರುವಾಗಲೇ ನಾನು ಡೆಲಿವರಿ ಆಗಿ ಒನ್ ಇಯರಿಂದಲೇ ನಾನು ಪಾರ್ಲರಿಗೆ, ಅಂದರೆ ನಮ್ಮ ಅತ್ತೆ ಎಲ್ಲ ಇದ್ರು ಜೊತೆಗೆ. ಅದು ನಾನು ಇಲ್ಲಿಗೆ ಬರುವಾಗ ಸ್ವಲ್ಪ ಅವರಿಗೂ ನೋಡಲಿಕ್ಕೆ ಸ್ವಲ್ಪ ಕಷ್ಟ, ಮತ್ತೆ ಏನು ಮಾಡೋದು ಅಂತೇಳಿ ನಾನು ನಮ್ಮ ಪುತ್ತೂರಲ್ಲಿ ನಮ್ಮ ಅಮ್ಮನ ಜೊತೆ ನಾನು ಬಿಟ್ಟೆ ಭಾರಿ ಬೇಸರದಿಂದ. ಅದು ಹೇಳಲಿಕ್ಕೆ ಈಗ ಕೂಡ ತುಂಬ ಬೇಸರ ಆಗ್ತದೆ. ಮಗುವನ್ನು ನಾವು ನಮ್ಮ ಜೊತೆನೇ ಇರಬೇಕು. ನಾನು ಯಾವಾಗಲೂ ಹೇಳುದು, ನಾವು ಜಾಬಿಗೆ ಹೋಗುವವರು ಕಷ್ಟ ಬಂದೇ ಹೊರಗಡೆ ಬಂದು ಅದನ್ನು ಇದು ಮಾಡೋದು. ಯಾಕಂದರೆ ಯಾವುದಾದ್ರೂ ಅದು ನನಗೆ ಒಂದು ತಿಂಗಳಿಗೊಂದ್ಸಲ ಹೋಗಿ ಆ ಮಗು ನನ್ನ ಜೊತೆ ನಾನು ಹೋಗಿ ಅಲ್ಲಿ ನೋಡುವಾಗ 1 ತಿಂಗಳು ನನ್ನ ಜೊತೆ ಬರುವುದಿಲ್ಲ ಆ ಮಗು. ಅಂದರೆ ನಾನು ಸ್ವಲ್ಪ ಮರ್ತಿರ್ತದೆ. ನಾನು ಹೋಗಿ ಕರೆಯುವಾಗ ಕೂಡ ಮೆಲ್ಲ ನೋಡಿ ಹೀಗೇ ಬರುದು ಆ ಮಗು, ಹೀಗೆ ಬಂದು ಮತ್ತೆ ನನ್ನನ್ನು ಹೀಗೆ ಮುಟ್ಟೋದು. ಆವಾಗೊಂದು ಫೀಲಿಂಗ್ ಯೋಚನೆ ಮಾಡಿ ನೀವು. ಅದರ ನಂತರ ಬರುವಾಗ ಒಂದಷ್ಟು ಫೀಲಿಂಗ್ ತಗೊಳ್ಳೋದಂದರೆ ಫೋನಲ್ಲಿ ಮಾತಾಡುವಾಗ ಕೂಗುದೆ. ನಾನು ಮತ್ತೆ 1 ವರ್ಷ 2 ವರ್ಷ ಇದಾಗಿ ನಾನು ಕರ್ಕೊಂಡೇ ಬಂದೆ ಒಂದು ಕೆಲಸಕ್ಕೆ. ಅಮ್ಮ ಬಂದ್ರು ಜೊತೆಗೆ. ದೊಡ್ಡ ತ್ಯಾಗ ಮಾಡಿದ್ದೀರಿ. ಅಮ್ಮನ ನಾನು ಎಲ್ಲರಲ್ಲಿ ಹೇಳುದು, ನಾವು ಜಾಬಿಗೆ ಹೋಗೋರು ಮಗುವನ್ನು ಮಾತ್ರ ನೀವು ಬೇರೆ ಬಿಡಬೇಡಿ, ಅದರಷ್ಟು ಫೀಲಿಂಗ್ ಯಾವುದಿಲ್ಲ. ಅಂದರೆ ನಾನು ಮತ್ತೆ ಕರ್ಕೊಂಡು ಬಂದೆ. ಅಮ್ಮ ಜೊತೆ ಬಂದ್ರೆ, ಅಮ್ಮ ಜೊತೆ ನನ್ನ ಜೊತೆ ಇದ್ರು. ನನಗೆ ಒಂದಂದ್ರೆ ನನ್ನ ಹಸ್ಬೆಂಡ್ ಬಾಂಬೆಯಲ್ಲಿ ಹೋಟೆಲ್ ಅವರಿಗೆ, ನಾನು ಒಬ್ಬಳೇ ಅದನ್ನು ನಿಭಾಯಿಸ್ತಾ ಇದ್ದೆ. ಮಗುವನ್ನು ಅದರ ನಂತರ ಬೆಳಿಗ್ಗೆ ಬೇಗ ಬಂದು, ನಿಮಗೆ ಗೊತ್ತಿರ್ಬೋದು, ನಾನೊಂದು 6 ನಾವು ಜಾಬಿಗೆ ಹೋಗೋರು ನೋಡಿ ಮಕ್ಕಳಿಗೆ ಹಾಲು ಕೊಡಬೇಕು ಯಾವ ರೀತಿ ಅಂತ ಯೋಚನೆ ಮಾಡಿ ನಾವು ಅದನ್ನು ಹಾಲನ್ನು ಇದು ಮಾಡಿ ಫ್ರಿಜ್ಜಲ್ಲಿಟ್ಟು ನಾವು ಹೋಗ್ತಾ ಇದ್ದೆವು. ಡಾಕ್ಟ್ರಿಗೆ ಗೊತ್ತಿರ್ಬೋದು ಅದೆಲ್ಲ. ಅಂದರೆ ಆ ರೀತಿಯಾಗಿಯೂ ನಾವು, ಅಂದರೆ ನಾನು 3 ಮಂತ್ ಇರುವಾಗ ನಾನು ಜಾಬಿಗೆ, ನಮಗೆ ಪಾರ್ಲರಿಗೆ ನೋಡಿ ನಮಗೆ ಅದರಿಂದ ಬಿಸ್ನೆಸ್ಸು ಸ್ವಲ್ಪ ಬರಬೇಕು ಅಂತ ಹೇಳಿರುವಾಗ ಬೆಳಿಗ್ಗೆ ಬೇಗ ನಮಗೆ ಹೋಗ್ಲಿಕ್ಕೆ ಇರ್ತದೆ. ಬೆಳಿಗ್ಗೆ ಬೇಗ ಅಂದರೆ ನೋಡಿ ನಮಗೆ ಒಂದೊಂದ್ಸಲ 2 ಗಂಟೆ ಹೋಗ್ಲಿಕ್ಕೆ ಇರ್ತದೆ. ಆ ಟೈಮಿಗೆ ನಾನು ಅಮ್ಮ ಇರುವಾಗ ಬೆಳಿಗ್ಗೆ ನಾನು ಅದರಿಂದ ಅರ್ಧ ಗಂಟೆ ಬೇಗ ಎದ್ದು 1 ಗಂಟೆ ಎದ್ದು ಎಲ್ಲ ಮಾಡಿ ಟೇಬಲ್ ಮೇಲೆ ಇಟ್ಟು ಹೋಗೋದು. ಅಮ್ಮ ಹೇಳುವಾಗ ಅಮ್ಮನಿಗೂ ಕಷ್ಟ ಆಗಬಾರ್ದಲ್ವಾ, ಆ ರೀತಿ ಮಾಡಿ ಪುನಃ ಮನೆದು ಮಾಡಿ ಅಲ್ಲಿಂದ ಪುನಃ ಫೋನ್ ಬಂದರೆ ಪುನಃ ಅರ್ಧದಿಂದ ಓಡಿಕೊಂಡು ಬರೋದು ಪಾರ್ಲರಿಂದ. ಮನೆಯಲ್ಲಿ ಅಮ್ಮ ಕೆಲವು ಸಲ ಫೋನ್ ಎತ್ತದಿದೆ, ಅದು ಭಯ. ಮಗುವನ್ನು ಉಂಟು, ಅಮ್ಮ ಏನು ಮಾಡ್ತಾರಾ, ಅರ್ಧದಿಂದ ಬರೋದು ಉಂಟು. ನಾನು ಪಾರ್ಲರಿಂದ ಬಂದು ಮಗುವಿಗೆ ಬೇಕಾಗಿ ಸ್ವಲ್ಪ ನಾನು ಸಂಜೆ ಬರುವಾಗ ಲೇಟ್ ಆಯಿತು ಅಂತ ಹೇಳುವಾಗ ಅಮ್ಮ ಮತ್ತು ಮಗು ಇದ್ದದ್ದು ಮನೆಯಲ್ಲಿ. ಅವನಿಗೆ ತುಂಬ ಅಟ್ಯಾಚ್ಮೆಂಟ್. ಆವಾಗ ನಾನು ಬರುವಾಗ ಸ್ವಲ್ಪ ಫೋನ್ ಎತ್ತಲಿಲ್ಲ ಅಂತ ಹೇಳಿದರೆ ಏನಿಲ್ಲ, ಬೊಬ್ಬೆ ಮನೆಯಲ್ಲಿ. ಅಮ್ಮ ನೀನು ಎಲ್ಲೇ ಓದಿ ಅಂತ ಹೇಳೋದು, ಅದೊಂದು ಭಯ. ನೀನು ನನ್ನನ್ನು ಬಿಟ್ಟು ಹೋಗ್ತೀಯಾ ಅಂದರೆ ಮಗು ಆ ರೀತಿ ಫೀಲಿಂಗ್. ಅಂದರೆ ಫಸ್ಟ್ ನಾವು ಒಂದು ಸರಿ ಬಿಟ್ಟಿರ್ತೇವಲ್ಲ, ಅದೊಂದು ಭಯ ಇರ್ತದೆ ಮಗುವಿಗೆ. ಅದಕ್ಕೆ ಬೇಕಾಗಿ ನಾವು ನಮ್ಮ ಒಂದು ಬಿಸ್ನೆಸ್ ಮಾಡುವಂಥ ಮಹಿಳೆ ಮನೆಯಲ್ಲಿಯೇ ನೋಡಬೇಕು, ಹೊರಗೆಯೂ ನೋಡಬೇಕು. ಅದು ತುಂಬ ಕಷ್ಟ ಬಂದು ಮಾಡುವಂಥ ಕೆಲಸ ಅಂತ ಹೇಳ್ಬೋದು ನಮಗೆ. ಅಂದರೆ ಎಲ್ಲರೂ ತುಂಬ ಉಂಟು, ಅದು ಬೇರೆ. ಅಂದರೆ ಜಾಬಿಗೆ ನಾವು ಹೋಗೋರು ನಮಗೆ ಉಂಟು ಅಂತೇಳಿ ನಮ್ಮ ಮನೇಲಿ ಕೂತ್ರೆ ನಮಗೆ ಆಗೋದಿಲ್ಲ. ನಮ್ಮದು ಅಂತೇಳಿ ನಮಗೆ ಬೇಕು ಅಂತ ನಾವು ಹೊರಗಡೆ ಒಂದು ಕೆಲಸ ಮಾಡುವಾಗ ಅದು ಎಲ್ಲದಕ್ಕೂ ನಾವು ಅದನ್ನು ನಿಭಾಯಿಸಿ ನಾವೆಲ್ಲದನ್ನು ಸ್ವೀಕಾರ ಮಾಡಿಯೇ ನಾವು ಅದನ್ನು ತಗೊಳ್ಬೇಕಾಗ್ತದೆ. ಮಗುವಾಗಲಿ ಅಮ್ಮನಾಗಲಿ. ಅಮ್ಮ ಇದ್ದರೆ ನಮ್ಮ ಜೊತೆ, ಈಗ ಅಮ್ಮ ಇಲ್ಲ ಹೇಳಿದರೆ. ಆದರೆ ಅಮ್ಮ ನನಗೆ ತುಂಬ ಇದು ಮಾಡಿ, ನಾನು ಮಹಿಳಾ ದಿನಾಚರಣೆ ಇದ್ದು ಅಮ್ಮನನ್ನು ತುಂಬ ನೆನಪು ಮಾಡ್ತೇನೆ ನಾನು. ಅಂದರೆ ಅಷ್ಟು ಪ್ರೀತಿ ಅಮ್ಮ. ಅಂದರೆ ಅಪ್ಪ ಇರಲಿಲ್ಲ. ನಾನು ಚಿಕ್ಕದಿರುವಾಗಲೂ ಬ್ಯಾಂಕಲ್ಲಿದ್ದರು, ಅಪ್ಪ ತೀರಿ ಹೋಗಿದ್ದು, ನಾನು ನೋಡಲಿಲ್ಲ. ಅಮ್ಮನೇ ನಮ್ಮನ್ನು ಸಾಕಿದ್ರು. ಆದರೆ ಆ ಇದರಲ್ಲಿ ನಾನು ಚಿಕ್ಕವಳು. ನಾನು 5 ಜನ ಹೆಣ್ಣು ಮಕ್ಕಳಲ್ಲಿ ನಾನು ಚಿಕ್ಕವಳಲ್ಲಿ ತುಂಬ ಪ್ರೀತಿ ಅಂತೆ. ಹಾಗೆ ನಾನಂದರೆ ಅಮ್ಮನಿಗೆ ತುಂಬ ಇಷ್ಟ. ನಮ್ಮ ಮನೆಯಲ್ಲಿ ನಮ್ಮ 5 ಜನದಲ್ಲಿ ಗಂಡು ಮಗು ನನ್ನ ಮಗು ಒಂದೇ ಆಗಿರೋ ಅವನಲ್ಲಿ ತುಂಬ ಇಷ್ಟ. ಅದು ಅವನನ್ನು ತುಂಬ ಪ್ರೀತಿಯಿಂದ ನೋಡಿದ್ದಾರೆ ಅಮ್ಮ. ಅದು ನಾನು ಹೇಳಲಿಕ್ಕೆಲ್ಲ. ಚಿಕ್ಕದಿಂದ ಅವರು 10th ಅಮ್ಮ ಇದ್ದರು. ಅದರ ನಂತರ ನಾನೇ ಅವನನ್ನು ಇದು ಮಾಡಿದೆ. 10th ನಂತರ
ಮತ್ತು ಅವನದ್ದು ನಾನು ಶಾಲೆಗೆ ಹೋಗೋದು ಮಾತ್ರ ರಿಕ್ಷಾದಲ್ಲಿ ಕಳಿಸ್ತಾ ಇದ್ದೆ. ಶಾಲೆಯಲ್ಲಿ ಯಾವುದು ಪ್ರೋಗ್ರಾಮ್ ಇದು ಮಾಡಲಿ ಅವನದ್ದು ಎಂತ ಇದ್ರು ನಾನೇ ಎಲ್ಲಿ ಹೋದರೂ ಮಿಸ್ಗಳು ಮಾತ್ರ ನನ್ನಲ್ಲಿ ತುಂಬ ಕ್ಲೋಸ್ ಆಗಿ ಇದು ಮಾಡ್ತಾಯಿದ್ರು. ನಾನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡಿ ಇದು ಮಾಡ್ತಾಯಿದ್ರು. ಅವ್ರಿಗೆ ಗೊತ್ತಿದೆ, ನನ್ನ ಪಾರ್ಲರಿಗೂ ಬರ್ತಾಯಿದ್ರು ಕಸ್ಟಮರ್ಸ್ ಆಗಿ. ಹಾಗಿರುವಾಗ ಒಳ್ಳೆ ನಮ್ಮದು ಬಾಂಧವ್ಯ ಎಲ್ಲ ಒಳ್ಳೇದಿತ್ತು ಮಿಸ್ಗಳಲ್ಲೆಲ್ಲ. ಹಾಗಿರುವಾಗ ನಾನು ಈ ಒಳ್ಳೆಯಿಂದ ಕಾಲೇಜಲ್ಲಿ ಕೂಡ ಹಾಗೆ ಫಸ್ಟ್ ಇಯರ್ಲಿ ನಾನು ಆಳ್ವಾಸ್ ಕಾಲೇಜಿಗೆ ಕಳಿಸಿದೆ ಅವನನ್ನು. ಇವಾಗ ಮೈಟಿಗೆ ಹೋಗ್ತಾ ಇದ್ದಾನೆ, ಒಬ್ಬನೇ ಮಗ. ಅವನಿಗೆ ಅದರ ಬಗ್ಗೆ ಗೊತ್ತಾಗಬೇಕು, ನಾವು ಎಷ್ಟು ಕಷ್ಟ ಬಂದಿದ್ದೇವೆ, ಮಕ್ಕಳಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಅಂದರೆ ನಾವು ಅದನ್ನು ಹೇಳುವುದಿಲ್ಲ ಮಕ್ಕಳಲ್ಲಿ, ಹೇಳಿದರೆ ಅವ್ರಿಗೆ ಕೇಳುವಷ್ಟು ಅವ್ರಿಗೆ ಗೊತ್ತಿಲ್ಲ. ಈಗಿನ ಸಮಾಜ ಅವರಿಗೆ ಅದು ಗೊತ್ತಿಲ್ಲ. ಎಸ್ ಡಾಕ್ಟರ್ ಪ್ರಿಯದರ್ಶಿನಿ ಅವರೇ, ಒಂದು ಮನೆಗೆ ನೀವು ಸಾಮಾನ್ಯವಾಗಿ ಅಡ್ವೈಸ್ ಮಾಡ್ತಾ ಇರೋರು ಬರುವಂಥ ಪೇರೆಂಟ್ಸಿಗೆ ಅಥವಾ ಈ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿರೋರಿಗೆ, ಅವರವರ ಎಷ್ಟು ಟೈಮನ್ನು ಸ್ಪೆಂಡ್ ಮಾಡಬೇಕು ಮಕ್ಕಳ ಜೊತೆಗೋ ಫ್ಯಾಮಿಲಿ ಜೊತೆಗೋ. ಎಲ್ಲ ಇವತ್ತಿನ ಸನ್ನಿವೇಶದಲ್ಲಿ ಒಂದು ಉದ್ಯೋಗ ಇಲ್ಲದ್ರೆ ಅವರದೇ ಸ್ವಂತ ಒಂದು ವ್ಯವಹಾರ ಉದ್ದಿಮೆ ಅಂತ ತೊಡಗಿಸಿಕೊಂಡಿರ್ತಾರೆ. ಹೌದು, ನೀವು ಇಬ್ಬರ ವಿಷಯ ಕೂಡ ಕೇಳಿದ್ರೆ ನಾನು ಎಸ್ ಏನು ಮಹಿಳೆಗೆ ಹೆಚ್ಚಾಗಿ ಈಗ ಪ್ರಯಾರಿಟಿ ಬೇಸ್ ಇರುತ್ತೆ. ನಾನು ಯಾವುದು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ಬೇಕನ್ನೋ ಕ್ವಶನ್ಸ್ ಫಸ್ಟ್ ಎರೈಸ್ ಆಗೋದು. ಸೊ ಮಹಿಳೆ ಎಷ್ಟು ಫಾರ್ವರ್ಡ್ ಇರಲಿ, ಅವಳು ಎಷ್ಟು ಅಚೀವ್ ಮಾಡಿರಲಿ, ವ್ಯವಹಾರದಲ್ಲಿ ತುಂಬ ಟಾಪಲ್ಲಿ ಇರಲಿ, ಆದರೆ ತಾಯಿಯಾಗಿ ಅವಳದ್ದು ಒಂದು ಪಾರ್ಟ್ ಇದೆಯಲ್ಲ ಯಾವಾಗಲೂ ಬಿಟ್ಕೊಡೋದಿಲ್ಲ. ಯಾಕಂದರೆ ಅದು ಅವಳಿಗೆ ಮಾಡಲಿಕ್ಕೆ ಛಲ ತರುವಂಥದ್ದು ಬೀಯಿಂಗ್ ಅ ಮದರ್ ಫಾರ್ ಎವ್ರಿ ವುಮನ್ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಐ ಹ್ಯಾವ್ ಕರ್ತವ್ಯ ಮಾತ್ರ ಅಲ್ಲ, ವಿ ಹ್ಯಾವ್ ಟು ಡೂ ಫಾರ್ ದೆಮ್. ಅವರನ್ನ ಮುಂದುವರಿಸ್ಕೊಂಡು ಅವರು ನಮ್ಮನ್ನು ನೋಡಿ ಕಲಿಬೇಕು. ಈಗ ಮಕ್ಕಳು ನಮ್ಮನ್ನು ನೋಡಿ ಕಲಿಬೇಕು, ನಾವು ಅವರಿಗೆ ಒಂದು ಐಡಲ್ ಆಗಿರ್ಬೇಕಂತ. ನನ್ಗಿಬ್ರು ಹೆಣ್ಮಕ್ಳಿದ್ದಾರೆ. ನನ್ನ ಹಸ್ಬೆಂಡ್ ಮರ್ಚೆಂಟ್ ನೇವಿಯಲ್ಲಿ ಇರೋದು. ಸೊ ಅವರು 6 months ಆಫಲ್ಲಿ ಇರ್ತಾರೆ, 6 months ಬರ್ತಾರೆ. ನನ್ನ ಶೆಡ್ಯೂಲ್ ಕೆಲವೊಮ್ಮೆ ಆಚೆ ಈಚೆ ಆಗುತ್ತೆ ಅವ್ರು ಬಂದಾಗ. ಮತ್ತೆ ಕೆಲವೊಮ್ಮೆ ಲೈಕ್ ನನ್ನ ಫುಲ್ ರೆಸ್ಪಾನ್ಸಿಬಿಲಿಟಿ ನಾನು ಶೇರ್ ಮಾಡಬೇಕಾಗತ್ತೆ. ದ ಸೇಮ್ ಟೈಮ್ ನನ್ನ ಪ್ರಯಾರಿಟಿ ನಾನು ಯಾವಾಗಲೂ ಮಕ್ಕಳಿಗೆ ಕೊಟ್ಟದ್ದು, ಅದು ಏನೇ ಇರಲಿ. ಯಾಕಂದರೆ ನನ್ನ ಮೀಟಿಂಗ್ಸ್ ಇರ್ಬೋದು, ನನ್ನ ಇದು ಕನ್ಸಲ್ಟೇಷನ್ ಅಥವಾ ನನ್ನ ನಾನೊಂದು ನನ್ನ ಸೆಂಟರಿಗೆ ಹೋಗೋದಿರ್ಬೋದು, ಇಟ್ಸ್ ಆಲ್ವೇಸ್ ನನ್ನ ಪ್ರಯಾರಿಟಿ ನನ್ನ ಮಕ್ಕಳು. ನನ್ನ ಮನೆಗೆ ಅವರು ಸ್ಕೂಲಿಂದ ಬರುವಾಗ ಫಸ್ಟ್ ಹುಡ್ಕೋದು ಯಾರನ್ನಲ್ಲ, ನನ್ನನ್ನು, ನಾನು ಎಲ್ಲಿದ್ದೇನಂತ. ಸೊ ಎಲ್ಲಿ ಅವರನ್ನು ನೋಡಿದ್ನೋ ಐ ಆಮ್ ಸ್ಯಾಟಿಸ್ಫೈಡ್. ಮತ್ತೆ ನನ್ನ ನೆಕ್ಸ್ಟ್ ಇಸ್ ಮೈ ಬಿಸ್ನೆಸ್. ಡೆಫಿನೆಟ್ಲಿ ನಾವು ಪ್ರಯಾರಿಟಿ ಕೊಡಬೇಕು, ಅವರನ್ನು ಸಹ ನೋಡಬೇಕು. ಮತ್ತು ಸೆಲ್ಫ್ ಕೇರ್. ಈಗ ನಾವು ಎಲ್ಲರಿಗಾಗಿ ಬದುಕ್ತೇವೆ ಮನೆಯಲ್ಲಿ, ನಮ್ಮನ್ನು ನಾವು ಕೇರ್ ಮಾಡೋದಿಲ್ಲ. ಬಟ್ ಎವ್ರಿ ವುಮನ್ ಶುಡ್ ವರ್ಕ್ ಫಾರ್ ಹರ್ ಸೆಲ್ಫ್ ಆಲ್ಸೋ. ಮೇ ಬಿ ಇಟ್ ಈಸ್ ಅ ಹೆಲ್ತ್, ಮೇ ಬಿ ಇಟ್ ಈಸ್ ಅ ಬ್ಯೂಟಿ, ಹರ್ ಪರ್ಸನಾಲಿಟಿ ಏನಿರಲಿ ಅವಳು ಗ್ರೂಪ್ ಮಾಡ್ಕೊಂಡು. ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಚಾರ. ಇವತ್ತಿನ ಈ ಒಂದು ಸನ್ನಿವೇಶದಲ್ಲಿ ನಾವು ಒಂಥರ ಬ್ಯುಸಿ ಶೆಡ್ಯೂಲ್, ಬ್ಯುಸಿ ಲೈಫ್ ಅಂತ ಹೇಳ್ತೇವೆ, ಒಂಥರ ಒತ್ತಡಗಳು, ಜೊತೆಗೆ ಎಲ್ಲರಿಗೂ ಒಂದು ಗೋಲ್ ರೀಚ್ ಆಗಬೇಕನ್ನುವಂಥ ಒಂದು ಛಲ ಇರ್ತದೆ. ಅದು ಉದ್ಯೋಗ ಇರ್ಬೋದು, ವ್ಯವಹಾರ ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರಬಹುದು. ಪರ್ಟಿಕ್ಯುಲರ್ಲಿ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೆ ಅನ್ನೋದೊಂದು ಪ್ರಶ್ನೆ ಇದೆ. ಯಾಕಂತ ಹೇಳಿದ್ರೆ ಒಂದು ಇವತ್ತಿನ ಸಂದರ್ಭದಲ್ಲಿ ಅದರಿಂದ ಕಾಲೇಜ್ ಹೋಗೋ ತನಕ ಆ ಒಂದು ಅವಧಿಯಲ್ಲಿ ಎಲ್ಲರಿಗೂ ಕಲಿಬೇಕಂತಲೇ ಒಂದು ಇದು, ನಂತರ ಮದುವೆ ಆಗುತ್ತೆ. ಸೊ ಆನಂತರ ಮಕ್ಕಳು ಸಂಸಾರದೊಂದು ಜವಾಬ್ದಾರಿಯಲ್ಲಿ ಮತ್ತೆ ಪುನಃ ಉದ್ಯೋಗನೋ ವ್ಯವಹಾರ ಅಂತ ಒಂದು ಅಚೀವ್ ಮಾಡಬೇಕಂತ. ಸೊ ಅಷ್ಟೊತ್ತಿಗೆ 40ರಿಂದ 45 ವಯಸ್ಸು ಆಸುಪಾಸು ಬಂದಿರುತ್ತೆ. ಎಲ್ಲೂ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಿರೋದಿಲ್ಲ. ಎಲ್ಲರಿಗೂ ಬಿಸಿಲು ಕುದುರೆಯ ಏನು ಜೊತೆಗೆ ಓಡುವಂಥ ಒಂದು ಉಂಟಲ್ಲ, ಆ ಥರನೇ. ಸೊ ಈ ಅತ್ಯಂತ ತುರ್ತು ಅವಧಿಯಲ್ಲಿ ಯಾವ ವಿಚಾರಗಳ ಬಗ್ಗೆ ಮುಖ್ಯವಾಗಿ ಡಾಕ್ಟರ್ ಕೂಡ ಹೇಳಿದರು. ನಮ್ಮ ಅನೇಕ ಶೋಗಳಲ್ಲಿ ಅನೇಕ ಮಂದಿ ವೈದ್ಯರುಗಳು ಕೂಡ ಇದೇ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಮಹಿಳೆ ಮತ್ತು ಆರೋಗ್ಯದ ವಿಚಾರಕ್ಕೆ ಬರುವಾಗ ಅವರ ಆ ಒಂದು ಸವಾಲು ಗೆಲ್ಲಬೇಕು, ಯಶಸ್ವಿ ಆಗಬೇಕು, ಕುಟುಂಬ ಅದನ್ನು ನಿರ್ವಹಿಸಬೇಕು, ವ್ಯವಹಾರ ಅದನ್ನು ನಿರ್ವಹಿಸಬೇಕು, ಮಕ್ಕಳನ್ನು ದೊಡ್ಡದು ಮಾಡಬೇಕು, ಮಕ್ಕಳನ್ನು ಯಶಸ್ವಿ ಮಾಡಬೇಕಂತಲೇ ಇರ್ತದೆ. ಎಲ್ಲ ಕರ್ತವ್ಯಗಳು ಅಷ್ಟು ಭಾರ ಇರ್ತದೆ. ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಿಕ್ಕೆ ಅವ್ರಿಗೆ ಟೈಮ್ ಸಿಕ್ಕಿರೋದಿಲ್ಲ ಫಿಸಿಕಲಿ. ಎಸ್ ಡಾಕ್ಟರ್, ಏನು ಮಾಡಬೇಕು ನಿಮ್ಮದು ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ವೀಕ್ಷಕರಿಗೆ, ಮುಖ್ಯವಾಗಿ ಮಹಿಳೆಯರಿಗೆ, ನಾವು ಮಹಿಳಾ ದಿನದ ದಿವಸ ಅತ್ಯಂತ ನಿಗಾ ವಹಿಸಬೇಕಾದ ವಿಚಾರ ಇದು. ಮಹಿಳೆ ಆರೋಗ್ಯದಿಂದ ಇದ್ರೆ ಆ ಇಡೀ ಕುಟುಂಬ ಆರೋಗ್ಯದಲ್ಲಿ ಇದ್ದ ಹಾಗೆ. ಎಲ್ಲಿಯಾದ್ರೂ ಅವಳು ಆರೋಗ್ಯವಾಗಿಲ್ಲ, ಏನೋ ಒಂದು ಟೈರ್ಡ್ನೆಸ್, ಇಲ್ನೆಸ್ ಆಯ್ತು, ಇಡೀ ಮನೆ ಸ್ಟ್ರಕ್ಚರೇ ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ. ಮಕ್ಕಳಿಗೆ ನೋಡ್ಕೊಳ್ಳೋರು ಯಾರು ಇರೋದಿಲ್ಲ, ಊಟ
ಪ್ರಿಪೇರ್ ಮಾಡೋರು ಯಾರಿರೋದಿಲ್ಲ, ಮನೆ ಅಸ್ತವ್ಯಸ್ತ ಆಗಿರುತ್ತೆ. ಇಲ್ಲಿ ಒಂದು ಗಮನಿಸಬೇಕು, ಈಗ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆ ಎಲ್ಲ ಆದ್ರೆ ತಾಯಿ ಕ್ಯಾರೆ ಮಾಡೋದಿಲ್ಲ. ಹೌದು ಸರ್, ಅಲ್ವಾ? ಅದು ಒಂದು ಲೆವೆಲ್ಗೆ ಹೋಗಿರ್ತದೆ. ನಾವು 102 ಡಿಗ್ರಿ ಜ್ವರ ಇದ್ರು ಸಹ ಕೂಡ ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡು 102 ಡಿಗ್ರಿ ಇದ್ರು ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ. ನಾವು 3 ಗಂಟೆ ಆದ್ರೂ ಇಲ್ಲಿ ಜ್ವರ ಉಂಟು ಅಂತ ಆದ್ರೂ ನಾವು ನಮಗೇನೆ ಮದ್ದು ತಗೊಳ್ಳುವಷ್ಟು ಟೈಮ್ ಇಲ್ಲ ನಮಗೆ, ಯಾಕಂದ್ರೆ ಅಲ್ಲಿ ನೋಡುವಷ್ಟು ಟೈಮ್ ಇಲ್ಲ. ಯಾಕಂದ್ರೆ ನಮ್ಮ ಅಲ್ಲಿ ಬಿಸ್ನೆಸ್ ನೋಡ್ಬೇಕು, ಈ ಮಕ್ಕಳು ಅದೇ ಟೈಮಿಗೆ ನಮಗೆ ಜ್ವರ ಇದ್ರೆ ಕರೆಕ್ಟ್ ನೀವು ಹೇಳುವಂತದ್ದು. ಪುರುಷರೆಲ್ಲೋ ಸ್ವಲ್ಪ ಸಣ್ಣ ಆರೋಗ್ಯದಲ್ಲಿ ಏರುಪೇರಾದ್ರೂ ಕೂಡ ಸಡನ್ ಒಂದು ರೆಸ್ಟ್ ಅವರಿಗೆ ನಾವು ನೋಡಿ ಒಂಥರ ಕೊಲಾಪ್ಸ್ ಆದಾಗೆ ಬಿಡ್ತಾರೆ. ನಾವು ಬೆಳಿಗ್ಗೆ ನೋಡಿ ಮಹಿಳೆಯರಿಗೆ ಒಂದು ತುಂಬಾ ಒಂದು ಒಳ್ಳೆ ಆತ್ಮಸ್ಥೈರ್ಯ ಮತ್ತು ಶಕ್ತಿ ಇದೆ, ಇಂಟರ್ನಲ್ ಪವರ್ ಇದೆ ಅವರಲ್ಲಿ, ಎದುರಿಸುವಂತ ಒಂದು ಶಕ್ತಿ ಮೆಂಟಲಿ ಫಿಸಿಕಲಿ ಅವರಿಗಿದೆ. ಈಗ ಡಾಕ್ಟ್ರೆ ಅದೇ, ಈಗ ಮಹಿಳೆಯರು ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಆರೋಗ್ಯ ಕಾಳಜಿಯನ್ನು ಯಾವಾಗ ವಹಿಸಬೇಕು, ಯಾವತ್ತಿನಿಂದ ವಹಿಸಬೇಕು, ಏನ್ ಮಾಡಬೇಕು? ಚಿಕ್ಕದಿಂದ ಬೇರೆ ಬೇರೆ ಫೇಸ್ಗಳನ್ನ ನಾವು ಪಾಸ್ ಆಗಿ ಬರ್ತೀವಿ. ಒಂದು ಬಾಲ್ಯ, ಯೌವನ, ಆಫ್ಟರ್ ಮ್ಯಾರೇಜ್, ಮಕ್ಕಳು, ಡೆಲಿವರಿ ಆಗಿರುತ್ತೆ, ಮಕ್ಕಳಿಗೆ ಮಕ್ಕಳು ಸಹ ಒಂದು ಲೆವೆಲ್, ಈಗ ಒಂದು 16-17 ಇಯರ್ಸ್ ಆಗುವ ತನಕ ನಮ್ಗೆ ತುಂಬಾ ಡಿಪೆಂಡ್ ಆಗಿರ್ತಾರೆ. ಅದ್ರ ನಂತರ ಒಂದು 38-40 ಇಯರ್ಸ್ ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ. ಅಂದ್ರೆ ಅವ್ರ ಮಕ್ಕಳು ಅವರಷ್ಟಕ್ಕೆ ಇರ್ತಾರೆ, ನಮ್ಗೆ ಟೈಮ್ ಸಿಗುತ್ತೆ ಅಂತ. ಕೆಲವ್ರು ಏನು ಯೋಚನೆ, ನಾನು ಮತ್ತೆ ಟೈಮ್ ಇದೆಯಲ್ಲ ಪರವಾಗಿ, ಲೇಟರ್ ಆನ್ ಐ ವಿಲ್ ಟೇಕ್ ಕೇರ್ ಆಫ್ ಮೈ ಹೆಲ್ತ್, ಫಿಟ್ನೆಸ್ ಎಲ್ಲ ಅಂದ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ನಾವು ಯಾವಾಗ್ಲೂ ಹಾಗೆ ಮಾಡಬಾರ್ದು. ಈವನ್ ದೋ ಬ್ಯುಸಿ ಇದ್ರು ಅರ್ಧ ಗಂಟೆ 3/4 ಗಂಟೆ ಆದ್ರೂ ನಮ್ಮ ಎಕ್ಸಸೈಸ್ ಇರ್ಬೋದು, ಫಿಟ್ನೆಸ್ ಏನಾದ್ರು ಯೋಗ ಮಾಡೋದು, ಎಕ್ಸಸೈಸ್ ಮಾಡೋದು, ಹೆಲ್ತಿ ಡಯಟ್, ನಮ್ಮ ಲೈಫ್ ಸ್ಟೈಲ್ ಚೇಂಜ್, ಏನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಬೇಕು. ಹೆಲ್ತ್ ಇಶ್ಯೂಸ್ ಎಲ್ಲ ಏನಿದೆ ಅದನ್ನ ಸಾರ್ಟ್ ಔಟ್ ಮಾಡ್ಬೇಕಂತ ನಾನು ಹೇಳ್ತೇನೆ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಗಿವ್ ಅ ಪ್ರಯಾರಿಟಿ ಫಾರ್ ಅವರ್ ಹೆಲ್ತ್. ಯಾವ ಸಾಮಾನ್ಯ ವಯಸ್ಸಿನಲ್ಲಿ ಆರೋಗ್ಯ ತಪಾಸಣೆ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು? ಒಂದು 30 ವರ್ಷ, ಅಟ್ಲೀಸ್ಟ್ ಆಫ್ಟರ್ 30-35 ಇಯರ್ಸ್ ಅಟ್ಲೀಸ್ಟ್ ಆನ್ಯುವಲ್ ಹೆಲ್ತ್ ಚೆಕ್ಅಪ್ ಮಾಡಲೇಬೇಕು. ಯಾಕಂದ್ರೆ ಆರೋಗ್ಯದ ಸಮಸ್ಯೆ ಇಲ್ಲದಿದ್ದರೂ ಮಾಡ್ಬೇಕು. ಯಾಕಂದ್ರೆ ಕೆಲವೊಂದು ಡಿಸೀಸ್ ಗೊತ್ತಿಲ್ಲದೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್, ಇಟ್ಸ್ ಅ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರೆ, ಹೇಳದೆ ಬರುತ್ತೆ. ಹಾರ್ಮೋನಲ್ ಚೇಂಜಸ್ ಆಗುತ್ತೆ ದೇಹದಲ್ಲಿ, ಮಹಿಳೆಯರಲ್ಲಿ ಹೆಚ್ಚಾಗುವುದು, ಗಂಡಸರಿಗಿಂತ ಹೆಚ್ಚು ಹಾರ್ಮೋನಲ್ ಚೇಂಜಸ್. ಥೈರಾಯ್ಡ್, ಈಗ 10 ಜನರಲ್ಲಿ ಒಬ್ಬರಿಗೆ ಥೈರಾಯ್ಡ್ ಇದ್ದೇ ಇದೆ. ಇಟ್ಸ್ ಡ್ಯೂ ಟು ಸ್ಟ್ರೆಸ್. ಸೊ ಅಂತದನ್ನೆಲ್ಲ ನೋಡ್ಬೇಕಾದ್ರೆ ಅಟ್ಲೀಸ್ಟ್ ಒನ್ಸ್ ಇನ್ 6 ಮಂತ್ಸ್, ಹೌದು, ಗಂಟು ನೋವು ಮತ್ತೆ ಸ್ಟ್ರೆಸ್ ರಿಲೇಟೆಡ್ಸ್, ತುಂಬಾ ಸ್ಟ್ರೆಸ್ ಆಗ್ತಾರೆ, ಎಲ್ಲ ಒಂದು ತಲೆಗೆ ತಗೊಳ್ತಾರೆ, ಎಲ್ಲ ಮಾಡಬೇಕು, ಮಲ್ಟಿ ಟಾಸ್ಕಿಂಗ್ ಅಂತಾರಲ್ಲ, ಎಲ್ಲ ಮಾಡ್ತೇನೆ ನಾನು ಅಂತ ಅದೊಂದು ಇರುತ್ತೆ. ಸೊ ಹೆಲ್ತ್ ಕಂಪ್ಲೀಟ್ ಅವ್ರು ಅವಾಯ್ಡ್ ಮಾಡ್ತಾರೆ. ಬಟ್ ಅಟ್ಲೀಸ್ಟ್ ಒನ್ಸ್ ಇನ್ ಅ ಇಯರ್ ಆದರೂ ಕಂಪ್ಲೀಟ್ ಹೆಲ್ತ್ ಚೆಕಪ್ ಮಾಡಬೇಕು. ಮೇ ಬಿ ECG ಇರಲಿ, ಮೆಮೋಗ್ರಾಫ್ ಆರ್ ಎನಿಥಿಂಗ್, ಲಿಪಿಡ್ ಪ್ರೊಫೈಲ್ ಇರ್ಬೋದು, ಅವ್ರದ್ದು ಕೊಲೆಸ್ಟ್ರಾಲ್ ಲೆವೆಲ್, ಶುಗರ್, BP ಎಲ್ಲ ಒಂದು ಕಂಪ್ಲೀಟ್ ಹೆಲ್ತ್ ಚೆಕಪ್ ಮಾಡಿದ್ರೆ ಮುಂದೆ ಜೋರ್ ಏನೋ ಸೀರಿಯಸ್ ಆಗೋದನ್ನ ತಡಿಬಹುದು. ದಟ್ಸ್ ಹೌ ಪ್ರಿವೆನ್ಷನ್ ಇಸ್ ಮಚ್ ಬೆಟರ್ ದೆನ್ ಕ್ಯೂರ್. ಇದು ನಾನು ಬಬಿತಾ ಶೆಟ್ಟಿ ಅವರ ಹತ್ರ ಮತ್ತು ವೈಷ್ಣವಿ ನಾಯಕ್ ಅವರ ಹತ್ರ ಕೇಳುವಂಥದ್ದು. ಡಾಕ್ಟರ್ ಹೇಳಿದರು ಒಂದು ಒಳ್ಳೆಯ ಸಲಹೆ, ಸಕಾಲಿಕವಾದಂಥ ಸಲಹೆ. ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ನಿಮ್ಮ ಅನುಭವದ ಮೇಲೆ? ನೀವು ಆ ಒಂದು ಪರ್ಟಿಕ್ಯುಲರ್ ಏಜನ್ನು ದಾಟಿ ಬಂದವರು ಏನಾಯಿತು, ಮುಂದೆ ಏನಾಗಬೇಕು? ಈಗ ಬಬಿತಾ ಶೆಟ್ಟಿ ಅವರೇ, ನೀವೀಗ ನೂರಾರು ಯುವ ಬ್ಯೂಟಿಷಿಯನ್ಸ್ ಜೊತೆಗೆ ಕೆಲಸ ಮಾಡ್ತಾ ಇರುವವರು. ಎಸ್, ಹೆಲ್ತ್ ವಿಷಯದ ಬಗ್ಗೆ ನಾನು ಕೇಳೋದು, ಆರೋಗ್ಯದ ಬಗ್ಗೆ, ಆರೋಗ್ಯ ಕಾಳಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಎಸ್ ಡಾಕ್ಟರ್ ಹೇಳುವಾಗ ಹೌದು. ಯಾಕೆಂದ್ರೆ ನಮಗೆ ನೋಡಿ, ನಮ್ಮ ಪಾರ್ಲರ್ದಲ್ಲಿ ನಮಗೆ ನಿಂತುಕೊಂಡು ಮಾಡುವಂತ ಕೆಲಸವೇ ಇರುವುದು ನಮಗೆ. ಬೆಳಿಗ್ಗೆಯಿಂದ ನೋಡಿ, ಒಂದು ಬ್ರೈಡಿಗೆ ನಾವು ಒಂದು 4 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ರೆ 10 ಗಂಟೆವರೆಗೂ ನಮಗೆ ಕೆಲಸ ಮಾಡ್ತಾನೆ ಇರ್ತೇವೆ. ಆ ಟೈಮಿಗೆ ನೋಡಿ ನೀವು, ನಾವು ಬೆಳಿಗ್ಗೆ ಹೋಗೋ ಕೂಡ ಹೊಟ್ಟೆಯಲ್ಲಿ ಏನು ಇರುವುದಿಲ್ಲ. ಕೆಲವರು ಕಡೆಯಲ್ಲಿ ಕೆಲವರು ಕೇಳ್ತಾರೆ ನೀವು ತಿಂತೀರಾ ಏನು ಅಂದ್ರೆ, ಆ ಟೈಮಿಗೆ ಬಿಟ್ಟು ಕೊಡಬೇಕು. ನಮಗೆ ಆ ಹಸುವೆಂತೆ ಆಗೋದು ಇಲ್ಲ ಅಂದ್ರೆ ನಮಗೆ ಪವರ್ ನಮ್ಮಲ್ಲಿ ಯಾವಾಗ ಉಂಟು. ಹೌದು, ಯಾಕಂದ್ರೆ ಅದೊಂದು ಆ ಟೈಮಿಗೆ ಬಿಟ್ಟು ಕೊಡಬೇಕು ಅಂತ ಹೇಳುದು. ಇದು ಎಲ್ಲ ಆದ ನಂತರ ನಮಗೆ ನೋಡಿ 10 ಗಂಟೆ 10:30 ಆವಾಗ ನೋಡಿ ತಿನ್ಲಿಕ್ಕೆ ನಾವು ಹೋಗ್ತೇವೆ. ಆ ಟೈಮಿಗೆ ನೋಡಿ, ಅದು ಟೈಮ್ ನೋಡಿ ತುಂಬಾ ಗ್ಯಾಪ್ ಬಂತು ನಮಗೆ ಅಲ್ವಾ. ಆಸಿಡಿಟಿ ಸ್ಟಾರ್ಟ್ ಆಗ್ತದೆ ನಮಗೆ. ಇನ್ನೊಂದಂದ್ರೆ ಜಾಯಿಂಟ್ ಪೇನ್ ನಮಗೆ, ಲೇಡೀಸಿಗೆ ನಮಗೆ ಒಂದು ಹೇಳ, ನಮ್ಮ ಪಾರ್ಲರಿಂದ ಬರುವಂಥದ್ದು ನಮಗೆ ಒಂದು ನರ್ವ್ ಸಿಸ್ಟಮ್ ಇದು ಬರುತ್ತೆ ನಮಗೆ ತುಂಬ. ಎಲ್ಲ ಪಾರ್ಲರ್ನವರಿಗೆ ಅಂದರೆ ನಾವು ನಿಂತುಕೊಂಡು ಕೆಲಸ ಮಾಡೋದು, ಮಿಷಿನಿಂದ ಹಿಡಿದು ಎಲ್ಲ ಕೆಲಸ ಮಾಡ್ತಾ ಇರ್ತೇವೆ. ಇವಾಗ ನೋಡಿ 35-40 ಏಜಿನ ಇವರು ಹೇಳಿದ್ರೆ ನಮಗೆ ಗೊತ್ತಾಗಲಿಲ್ಲ. ಈಗ 45+ ಆಗುವಾಗ ಇವಾಗ ಎಲ್ಲ ಸ್ಟಾರ್ಟ್ ಆಗ್ತಾ ಬಂದಿದೆ. ನಾವು ಏನು ಮಾಡಿದ್ದೇವೆ, ನಮ್ಮ ಬಗ್ಗೆ ನಮಗೆ
1/2 ಕೂಡ ಟೈಮ್ ಕೊಟ್ಟಿಲ್ಲ ನಾವು. ಸತ್ಯ. ನೀವು ಹೇಳ್ತೀರಲ್ವಾ, ಮಲಗುವ ಟೈಮಿಗೆ ನಾವು ಯೋಚನೆ ಮಾಡುದು, ನಾನು ಈ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಎಷ್ಟು ಕೆಲಸ ಮಾಡಿದೆ, ಮನೆಯವರಾಗ್ಲಿ ಅಯ್ಯೋ ಹೇಗಿದ್ದೀಯಾ, ನಿನಗೆ ಹೇಗೆ ಆಗ್ತದೆ ಅಂತ ಒಂದು ಕೇಳಿ ನಮಗೆ ಖುಷಿ ಆಗ್ತದೆ. ಆ ಸಂಜೆ ಬಂದು ಮನೆಯಲ್ಲಿ ಕೂಡ ನಾವು ಬಂದ ತಕ್ಷಣ ಕಿಚನ್ಗೆ ಓಡಬೇಕು ನಾವು. ಒಂದು ಲೋಟ ನಮಗೆ ಯಾರಾದರೂ ತಂದು ಏನಾದರೂ ಕೊಟ್ಟರೆ ಅದನ್ನು ಕುಡಿಯುವಾಗ ತುಂಬ ಖುಷಿ ಆಗ್ತದೆ ನನಗೆ. ಅದು ಕೊಡುವವರಿಲ್ಲ, ಯಾಕಂದ್ರೆ ಹೋದ ತಕ್ಷಣ ಕಿಚನ್ಗೆ ಹೋಗ್ಬೇಕು, ಮಗನೇ ತಿಂದನ ಅಂದ್ರೆ ನಾವು ಮನೆಗೆ ಬಂದ ತಕ್ಷಣ ಅದು ನೋಡುದಿಲ್ಲ. ನಾವು ಅಲ್ಲಿಂದ ಬಂದು ನಾವು ಅಯ್ಯೋ ಮನೇಲಿ ಕುತ್ಕೊಂಡು ಮಾತಾಡುವ ಅದಿಲ್ಲ. ಹೋಗುದು ಕಿಚನಲ್ಲಿ, ನೀನು ತಿಂದಿಯಾ, ನಿನಗೆಂತ ಬೆಳಿಗ್ಗೆ ಸಂಜೆದು ಮಾಡಬೇಕು ನಾವು ಮಾಡಿ ಅವನಿಗೆ ಟೈಮು ಇಷ್ಟೊತ್ತಿಗೆ ಅವನಿಗೆ ಬೆಳಿಗ್ಗೆ ನಮಗೆ ಅವನಿಗೆ ಕಳಿಸ್ಬೇಕು. ಆ ಬೆಳಿಗ್ಗೆ ಮಾಡಿದ ತಕ್ಷಣ ರಾತ್ರಿ ಅದು ಊಟ ಮಾಡಿಸಿತ್ತು, ಸ್ನಾನ ಮಾಡಿಸಿತ್ತು, ಮಲಗಿಸ್ಬೇಕು. ಕೆಲಸದ ನಡುವೆ ನಮ್ಮ ಆರೋಗ್ಯವನ್ನು ನೋಡ್ಲಿಕ್ಕೆ ಆಗ್ಲಿ ನಾವು ರಾತ್ರಿ ಕುತ್ಕೊಂಡು ಯೋಚನೆ ಮಾಡ್ತೇನೆ. 1/2 ನಮಗೆ ಇಡ್ಲಿಕ್ಕೆ ಟೈಮ್ ಇಲ್ಲ. ವೈಷ್ಣವಿ ಮೇಡಮ್, ನಂದು ಕೂಡ ಸುತ್ತಾಡ್ತಾ ಇರ್ತೀರಿ ವ್ಯವಹಾರ ಅಂತ. ಒಂದು ಊಟ ಮಾಡ್ಲಿಕ್ಕಾಗ್ಲಿ ಯಾವುದಕ್ಕೂ ಸಹ ಟೈಮ್ ಇರುದಿಲ್ಲ. ಇಟ್ಟುಕೊಂಡೇ ಊಟ ಮಾಡೋದುಂಟು. ನಾವು ಬೆಳಿಗ್ಗೆ ಹೋಗುವಾಗ ನೀವು ಇವರು ಹೇಳಿದಾಗೆ ತಿಂಡಿ ತಿನ್ನುವಾಗ ಟೈಮ್ ಇಲ್ಲ, ಅಂದ್ರೆ ಮಾಡಿ ಹೋಗೋ ಲೇಟ್ ಆಗ್ತದೆ. ಅಲ್ಲಿ ಟೈಮ್ ನೋಡುದು, ಕೈಯಲ್ಲಿ ಹಿಡ್ಕೊಂಡೇ ತಿಂದುಕೊಂಡು ಹೋದಂತ ಅಭ್ಯಾಸ. ಹೌದು, ನಾನು ಕೂಡ ಸರ್. ನಾನು ಕೆಲವೊಮ್ಮೆ ಮಾರ್ಕೆಟಿಂಗ್ ಅಂತ ಉಡುಪಿ, ಕುಂದಾಪುರ ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತೇನೆ. ಕೆಲವೊಮ್ಮೆ ಮಾರ್ಕೆಟಿಂಗ್ ಹೋದ್ರೆ ಆಗ ಕೂಡ ಹಾಗೆ ಬೆಳಿಗ್ಗೆ ಎಲ್ಲ ಮಾಡಿಟ್ಟು 11-11:30 ಆಗಿ ಡ್ರೈವಿಂಗ್ ಮಾಡಿ ಹೋಗ್ತಾ ಇರುವಾಗ ಏನೋ ತಲೆ ತಿರುಗಿ ಇದಾಗ್ತದೆ ಅಂತ ನೋಡು, ಏನು ತಿನ್ಲೇ ಇಲ್ಲ. ಆಗ ನೆನಪಾಗ್ತದೆ, ತಿನ್ಲಿಲ್ಲ ಅಂತ. ಎಷ್ಟೋ ಸಲ ಬೆಳಿಗ್ಗೆಯಿಂದ 3:30-4 ಆಗುವಾಗ ಹೀಗೆ ತಲೆ ಆಗುವಾಗ ಎನಿಸುದು, ಊಟ ಮಾಡ್ಲಿಲ್ಲ ಅಂತ. ಅಷ್ಟು ನಾವು ಒಂದು ನಮ್ಮನ್ನು ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತೀರಿ. ಅಂದ್ರೆ ಒಂದು ಗೋಲ್ ಇರ್ತದೆ, ನನಗೆ ಇಷ್ಟು ಹೆಚ್ಚು ಮಾಡಬೇಕು ನಾನು. ಹೌದು ಸರ್, ಕಾಂಪಿಟಿಷನ್ ಇರುತ್ತೆ. ಕಾಂಪಿಟಿಷನ್ ಮತ್ತೆ ಎಷ್ಟು ಕಾಂಪಿಟಿಷನ್ ಉಂಟು. ಎಸ್ ಡಾಕ್ಟ್ರೆ, ಏನ್ ಮಾಡ್ಬೇಕು, ಡಾಕ್ಟರ್ಗೆ ನಮ್ಮನ್ನು ನೋಡುವಾಗ್ಲೇ ಗೊತ್ತಾಗ್ತದೆ ನೋಡಿ. ಇವರಿಬ್ರು ಎಕ್ಸಾಂಪಲ್ ಸರ್. ಇವರು ಐ ಹ್ಯಾಟ್ಸ್ ಆಫ್ ಅಂತ ಹೇಳ್ತೇನೆ ನಾನು. ಹಾಗೆ ಎಷ್ಟೋ ಜನ ಇದ್ದಾರೆ. ಇದು ಇವರಿಬ್ಬರ ಸ್ಟೋರಿ, ನನ್ನ ಸ್ಟೋರಿ. ಎಷ್ಟೋ ಜನ ಮಹಿಳೆಯರಿದ್ದಾರೆ ನಮಗಿಂತ ಹೆಚ್ಚು ಸಫರ್ ಆಗ್ತಾ ಇದ್ದಾರೆ. ನಾನು ಈ ಇಬ್ರು ನಿಮ್ಮ ಪಕ್ಕದಲ್ಲೇ ಇರುವುದರಿಂದ ಅವರಿಗೆ ಕೊಡಬಹುದಾದ ಟಿಪ್ಸ್, ಅವರು ಈಗ ಅಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಕೆಲಸ ಮಾಡುವಾಗ ಊಟಕ್ಕೆ ಸಣ್ಣ ರೆಸ್ಟ್ ಟೈಮ್ ಇರೋದಿಲ್ಲ, ಏನ್ ಮಾಡ್ಬೇಕು, ಔಟ್ ಮ್ಯಾನೇಜ್. ನಮ್ಮ ವೀಕ್ಷಕರಿಗೆ ಕೂಡ ಅದೊಂಥರ ಒಂದು ಸಲಹೆ ಆಗ್ತದೆ. ಅದು ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು ಇರ್ತಾರೆ. ಈಗ ಮೇಡಮ್ ಹೇಳಿದ್ರು, ಒಂದು ಕಾಫಿ ಕುಡ್ಲಿಕ್ಕೂ ಟೈಮೇ ಸಿಕ್ಕಿರುವುದಿಲ್ಲ. ಮೇಡಮ್ ಹೇಳಿದ್ರು ಕೆಲವೊಮ್ಮೆ ಮರ್ತೇ ಹೋಗಿರುತ್ತೆ ಅಂತ. 100%. ನನಗೆ ಒಂದ್ಸಲ ನಾನು ಅಮ್ಮ ಇರುವಾಗ ಹೇಳ್ತಾ ಇದ್ರು, ಟಿಫಿನ್ ಬೆಳಿಗ್ಗೆದು ತಿಂಡಿ ತಿನ್ಲಿಕ್ಕೆ ಟೇಬಲ್ ಅಲ್ಲಿ ಇಟ್ಟಿರ್ತೇನೆ, ಅದು ತಿನ್ಲಿಕ್ಕೆ ನೆನಪಿಲ್ಲ. ಅಮ್ಮ ಹೇಳಿಯೋ ನೀನು ಬೆಳಿಗ್ಗೆ ತಿಂಡಿ ತಿನ್ನದೇ ಹೋಗಿದ್ದಿ ಅಂತ. ಎಸ್ ಡಾಕ್ಟ್ರೆ ಏನ್ ಮಾಡ್ಬೇಕು ಈ ರೀತಿಯಾಗಿ ಅನೇಕ ಜನ ಅವರ ವ್ಯವಹಾರ, ಅವರ ಕ್ಷೇತ್ರದಲ್ಲಿ ಬ್ಯುಸಿ ಇರ್ತಾರೆ. ನಾವು ಎಷ್ಟು ಏನು ಚಾಲೆಂಜಸ್ ಇರಲಿ, ನಮ್ಮ ವ್ಯವಹಾರ ಎಷ್ಟು ಕಷ್ಟದಿರಲಿ, ನಮಗೆ ಚಾಲೆಂಜಸ್ ಇರಲಿ, ನಾವು ಹೆಲ್ತಿಯಾಗಿ ಇಲ್ಲದೆ ಇದ್ರೆ, ಹೆಲ್ತ್ ಇಸ್ ವೆಲ್ತ್ ಅಂತಾರೆ. ನಮ್ಮ ಹೆಲ್ತ್ ಸರಿ ಇಲ್ಲದೆ ನಾವು ವೆಲ್ತ್ ಹತ್ರ ಹೋಗೋದು ವೇಸ್ಟ್ ಆಗಿರುತ್ತೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇಫ್ ವಿ ಆರ್ ಹೆಲ್ದಿ ವಿ ಕ್ಯಾನ್ ಅಚೀವ್ ಎನಿಥಿಂಗ್. ಅದಕ್ಕಾಗಿ ಈಗ ನಿಮ್ಮ ಪಕ್ಕದಲ್ಲಿ ಇರುವಂತವರು ಅವರು ಬೆಳಿಗ್ಗೆ ಕೆಲವು 2 ಗಂಟೆ 3 ಗಂಟೆಗೆ ಎದ್ದು 10 ಗಂಟೆ ತನಕ ಏನು ಮೇಕಪ್ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ. ಅವ್ರು ಯಾವ ಹೊತ್ತಲ್ಲಿ ಏನಾದರೂ ಸ್ನಾಕ್ಸ್ ಕಾಫಿ ತಿಂಡಿ ಏನೋ ಮಾಡಬಹುದು, ಈ ಕೆಲಸ ಮಾಡ್ತಾ ಇದ್ದಂಗೆನೆ. ಹೌದು, ಡ್ರೈ ಫ್ರೂಟ್ಸ್ ಇಟ್ಕೊಳ್ಬಹುದು ಬಾಕ್ಸ್ ಅಲ್ಲಿ, ಗ್ಲಾಸ್ ಆಫ್ ಜ್ಯೂಸ್ ಇಟ್ಕೊಳ್ಬಹುದು, ಫ್ರೆಶ್ ಜ್ಯೂಸ್ ಮಾಡಿ ಬಾಟಲ್ ಅಲ್ಲಿ ಇಟ್ಕೊಂಡು ತಕೊಂಡು ಹೋಗ್ಬೋದು. ಸ್ಯಾಂಡ್ವಿಚ್ ಥರ ಏನಾದರೂ ವಿತ್ ನ್ಯೂಟ್ರಿಷಿಯಸ್ ವೆಜಿಟೇಬಲ್ಸ್ ಹಾಕಿ, ನಮ್ಮ ಕುಕುಂಬರ್ ಹಾಕಿ ಸ್ಯಾಂಡ್ವಿಚ್ ಇಟ್ಕೊಂಡು ಹೋಗ್ಬೋದು. ಕೆಲಸ ಮಾಡುವಾಗಲೂ ಸಡನ್ ನಿಮ್ಮನ್ನು ನೀವು ಪ್ರಯಾರಿಟೈಸ್ ಮಾಡಿ. ನಿಮ್ಮ ಬ್ರೈಡ್ ಇರ್ಬೋದು, ಏನು ಕೆಲಸ ಇರೋ, ನಾನು ಸಹ ಒಂದು ಮನುಷ್ಯಳು, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ಮೈ ಸೆಲ್ಫ್. 2 ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ಳಿ, ನಟ್ಸ್ ಅನ್ನ ತಕೊಳ್ಳಿ. ಅಂದ್ರೆ ಮಾಡಬಹುದು ನಮಗೆ ಬೆಳಿಗ್ಗೆ. ಅಂದ್ರೆ ನೀವು ಹೋಗಿ ಕುತ್ಕೊಂಡು ತಿನ್ಬೇಕಾಗಿಲ್ಲ, ಅಲ್ಲೇ ಬಾಕ್ಸ್ ಅಲ್ಲಿ. ಅದು ಏನಾಗ್ತದೆ ಗೊತ್ತಾ ಮ್ಯಾಮ್, ನೀವು ಹೇಳಿದ ಕರೆಕ್ಟ್. ನಾವು ಬಾಕ್ಸ್ ಅಲ್ಲಿ ಹಾಕಿ ಇಡ್ತೀವಿ, ಹೋಗುವ ರಭಸದಲ್ಲಿ ಒಂದೊಂದ್ಸಲ ಬಾಕ್ಸ್ ಅಲ್ಲೇ ಇರ್ತದೆ. ಯಾಕಂದ್ರೆ ಬೆಳಿಗ್ಗೆ ಮಾಡೋದು ಹೋಗುವ ಅವಸರ. ನೀವು ಇವತ್ತಿಂದ ಯೋಚನೆ ಮಾಡ್ಬೇಕು. ಯೋಚನೆ ಮಾಡ್ತಾ ಇದ್ದೇನೆ, ಯಾಕೆಂದ್ರೆ ಈಗ ಸ್ವಲ್ಪ ಸಮಯದಿಂದ ನನಗೆ ಅಂದ್ರೆ ಅಸಿಡಿಟಿ ಜೋರಾಗಿ, ಈಗ ನಾನು ಹೆದ್ರಿ ಆ ಬಾಕ್ಸಿನಲ್ಲಿ ಅಪ್ಪಲ್ ಅದು ಇದು ತಕೊಂಡು ಹೋಗುವಾಗ ನನ್ನ ಸ್ಟಾಫ್ಗಳು ಹೇಳ್ತಾರೆ, ಮ್ಯಾಮ್ ಈಗ ತಗೊಂಡು ಬರ್ತೀರಾ ಅದಂದ್ರೆ ತುಂಬಾ ಎಕ್ಸ್ಟ್ರೀಮ್ ಹೋದಾಗ. ವೈಷ್ಣವಿ ಮೇಡಮ್ ಅವರು ಕೂಡ ಈಗ ಟ್ರಾವೆಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಬೆಳಿಗ್ಗೆಯಿಂದ ಕೆಲವೊಮ್ಮೆ ಹೋದ್ರೆ ಸಂಜೆ ತನಕ ಇಲ್ಲೂ ಊಟ ಕಾಫಿ ತಿಂಡಿಗೆ ಅಂತ ಟೈಮ್ ಆಗೋದಿಲ್ಲ, ಪುರ್ಸೊತ್ತು ಆಗೋದಿಲ್ಲ ಅಂತ ಅವ್ರೇನ್ ಮಾಡ್ಬೇಕು, ಯಾವ ರೀತಿ ಅವರು ಅವರ ಟೈಮ್ ನಲ್ಲಿ ಆ ಬಿಸಿ ಶೆಡ್ಯೂಲ್ ವರ್ಕಿನ ಮಧ್ಯೆನೆ ಆರೋಗ್ಯದ ಬಗ್ಗೆ ಪ್ರಯಾರಿಟೈಸ್ ಮಾಡ್ಲೇಬೇಕು.
ನಾನು ಪುನಃ ಹೇಳ್ತೇನೆ, ಹೆಲ್ತ್ ಇಸ್ ವೆಲ್ತ್ ಅಂತ. ನಾವು ಏನು ಎಷ್ಟು ಹಣ ಅಚೀವ್ ಮಾಡ್ಬೋದು, ಎಷ್ಟು ಹೆಸರು, ಬಟ್ ಆಲ್ವೇಸ್ ಹ್ಯಾವ್ ಇಟ್ ಇನ್ ಯೋರ್ ಮೈಂಡ್ ದಟ್ ಮೈ ಹೆಲ್ತ್ ಇಸ್ ಪ್ರಯಾರಿಟಿ. ಸೊ ಬಾಕ್ಸಲ್ಲಿ ಫ್ರೂಟ್ಸ್ ತೊಗೊಳ್ಳಿ, ನಟ್ಸ್ ಪುನಃ ತೊಗೊಳ್ಳಿ, ಫುಲ್ ನೀರು ಬಾಟಲ್ ಇಟ್ಕೊಳ್ಳಿ, ಜ್ಯೂಸ್ ತೊಗೊಳ್ಳಿ, ಆನ್ ದ ವೇ ಹೋಗುವಾಗ ಎಲ್ಲಾದರೂ ಫ್ರೂಟ್ ಜ್ಯೂಸಸ್ ಅವೈಲೇಬಲ್ ಇದ್ದರೆ ತೊಗೊಳ್ಳಿ. ಸೊ ಹಾಗೆ ಅಟ್ಲೀಸ್ಟ್ ಕಾರಿಂದ ಹೊರಗೆ ಬನ್ನಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ ಕುತ್ಕೊಂಡು ಡ್ರೈವ್ ಮಾಡಿ. ಕಂಟಿನ್ಯೂಸ್ ಡ್ರೈವ್ ಮಾಡೋದು ಸಹ ಇಟ್ಸ್ ನಾಟ್ ಗುಡ್ ಫಾರ್ ಯುನೋ ಹೆಲ್ತ್. ಮತ್ತೆ ನೀವು ನಿಂತ್ಕೊಂಡಿರ್ತೀರಾ, ನೀವು ಸ್ವಲ್ಪ ಹೊತ್ತು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಾವು ಒಂದು ಕಡೆಗೆ ಇಲ್ಲಿಂದ ನಮಗೆ ನೋಡಿ, ಈಗ ಮ್ಯಾಂಗ್ಳೂರಿಂದ ಉಡುಪಿಯಲ್ಲಿ ಬ್ರೈಡ್ ಉಂಟು ಅಂತೇಳಿ ಡ್ರೈವಿಂಗ್ ಮಾಡಿಕೊಂಡು ಹೋಗ್ತೇವೆ. 1 hour ಇಲ್ಲಿಂದ ನಾವು ನಾರವಿಗೆ ಕೂಡ ಹೋಗ್ತೇವೆ. ಇಲ್ಲಿಂದ ನಾರವಿಗೆ ಕೂಡ ಬೆಳಿಗ್ಗೆ ನಾವು ಡ್ರೈವಿಂಗ್ ಮಾಡಿ ಹೋಗಿ ಪುನಃ ಅಲ್ಲಿ ಬ್ರೈಡ್ ಮಾಡ್ತೇವೆ ನಾವು. ಅಷ್ಟು ಹೊತ್ತಲ್ಲಿ ಅಂದ್ರೆ ಇಲ್ಲಿ ಒಂದು ಕಡೆಯಲ್ಲಿ ಬೆನ್ನು ನೋವು ಸ್ಟಾರ್ಟ್ ಆಗ್ತದೆ ನಮಗೆ, ಅಂದ್ರೆ ಆ ಡ್ರೈವಿಂಗ್ ಮಾಡಿ. ಎಸ್, ಈಗ ಮೇಡಮ್ ಡ್ರೈವಿಂಗ್ ಮಾಡೋದಕ್ಕೂ ಬೆನ್ನು ನೋವು ಬರದೇ ಇರುವುದಕ್ಕೂ ಏನ್ ಮಾಡ್ಬೇಕಂತ ಡಾಕ್ಟರ್ ಹೇಳ್ತಾರೆ. ಏನ್ ಮಾಡ್ಬೋದು ಡಾಕ್ಟ್ರೆ? ಮೊದಲು ಡ್ರೈವ್ ಮಾಡ್ತಾರೆ, ನಮ್ಮ ಟೈಮಿಂಗ್ ಅನ್ನ ನಾವು ಸ್ವಲ್ಪ ಸೆಟ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಒಟ್ಟಿಗೆ ತಗೊಂಡಾಗ ಏನಾಗ್ತದೆ, ನನಗೆ ತುಂಬಾ ಅಪಾಯಿಂಟ್ಮೆಂಟ್ಸ್ ಇದೆ, ನಾನು ಎಲ್ಲ ಅಪಾಯಿಂಟ್ಮೆಂಟ್ ತಗೊಳ್ತೇನೆ, ಅಟ್ ದ ಎಂಡ್ ಐ ಎಂಡ್ ಅಪ್ ಸಫರಿಂಗ್. ಹಾಗಿರುವಾಗ ನಿಮ್ಮ ಪ್ರಯಾರಿಟಿ ನಿಮ್ಮ ಹೆಲ್ತ್ ಪ್ರಕಾರ ಆ ಟೈಮ್ ಸೆಟ್ ಮಾಡ್ಕೊಳ್ಳಿ. ಇಷ್ಟರಿಂದ ಇಷ್ಟು ನಾನು ಮೊದಲೇ ಪ್ರಿಪೇರ್ ಆಗಿರ್ತೇನೆ, ನಾನು ಹೋಗಿ ಮುಗಿಸ್ತೇನೆ ಇದ್ರ ಒಳಗೆ. ಸ್ಟ್ರೆಸ್ ತಗೊಳ್ಬೇಡಿ, ಸ್ಟ್ರೆಸ್ ತಗೊಂಡ ಕೂಡಲೇ ಕೆಲಸ ಹಾಳಾಗ್ತದೆ. ಸೊ ವಿ ಹ್ಯಾವ್ ಟು ಪ್ಲಾನ್ ಅವರ್ ಸೆಲ್ಫ್. ಇಫ್ ವಿ ಪ್ಲಾನ್ ಅವರ್ ಸೆಲ್ಫ್ ಆ್ಯಂಡ್ ಟೇಕ್ ಅ ಗುಡ್ ನ್ಯೂಟ್ರಿಷಿಯಸ್ ಫುಡ್, ಪ್ರಾಪರ್ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅರ್ಧ ಮುಕ್ಕಾಲು ಗಂಟೆ ಎಕ್ಸಸೈಸ್ ಮಾಡಲೇಬೇಕು. ಎಕ್ಸಸೈಸ್ ಮಾಡ್ಲಿಕ್ಕೆ ಅವರಿಗೆ ತಿಂಡಿಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಮಾಡ್ಬೇಕು ಸರ್, ಹೇಗಾದ್ರೂ ಮಾಡಿ ಅಟ್ ಲೀಸ್ಟ್ ಇನ್ ದ ಮಾರ್ನಿಂಗ್, ಅರ್ಲಿ ಇನ್ ದ ಮಾರ್ನಿಂಗ್ ಯೋಗ ಮಾಡಿ, ಸ್ವಲ್ಪ ವಾಕ್ ಮಾಡಿ. ತುಂಬಾ ಹೆವಿ ಎಕ್ಸಸೈಸ್ ಮಾಡ್ಲಿಕ್ಕೂ ಅದು ಈಗಿನ ಯೋಚನೆ ಮಾಡಿ, ಅದೇ ಎಕ್ಸಸೈಸ್ ಬದಲಿಗೆ ಮಕ್ಕಳನ್ನ ನೋಡ್ಕೊಳ್ಬಹುದು, ಅಡುಗೆ ಮಾಡ್ಬೋದು, ಅಂಥದ್ದೆಲ್ಲ ಬರುತ್ತೆ. ನಾನು ಯಾಕೆ ನನ್ನ ಟೈಮ್ ವೇಸ್ಟ್ ಮಾಡೋದು? ಇಟ್ಸ್ ನಾಟ್ ಅ ವೇಸ್ಟ್ ಆಫ್ ಟೈಮ್, ಇಟ್ಸ್ ಫಾರ್ ಯೋರ್ ಸೆಲ್ಫ್. ಯು ಹ್ಯಾವ್ ಟು ಗಿವ್, ದಟ್ಸ್ ಅ ಪ್ರೆಷಸ್ ಟೈಮ್ ಅಂತ. 24 ಗಂಟೆಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಮ್ಗೆ ಕೊಡ್ದಿದ್ರೆ ದೆನ್ ವಾಟ್ಸ್ ಅ ಪಾಯಿಂಟ್? ಕೆಲವು ಮಹಿಳೆಯರಲ್ಲಿ ಇರುತ್ತೆ, ನಂಗೆ ಯಾಕೆ ಎಕ್ಸಸೈಸ್, ನಾನು ಇಡೀ ದಿವಸ ಮನೆಯಲ್ಲಿ ಕೆಲಸನೇ ಮಾಡ್ತೇನೆ ಇರ್ತೇನೆ, ಅಡುಗೆ ಕಿಚನ್ ಮತ್ತೆ ಏನು ಬಟ್ಟೆದು ಇನ್ನೊಂದು ಮಾಪಿಂಗ್ ಮಾಡ್ತೇನೆ ಇತ್ಯಾದಿ ಇತ್ಯಾದಿ, ನನಗೆ ಯಾಕೆ ಎಕ್ಸಸೈಸ್ ಅಂತ ಕೂಡ ಸಾಕಾಗೋದಿಲ್ಲ ಸರ್, ಸಾಕಾಗೋದಿಲ್ಲ. ಅದು ಸಾಕಾಗೋದಿಲ್ಲ. ಯಾಕಂದ್ರೆ ನಮ್ಮ ಟಾಪ್ ಟು ಬಾಟಮ್ ನಮ್ಮ ಫಿಸಿಕ್ ಏನಿದೆ, ಲೋವರ್ ಬಾಡಿ ಅಪ್ಪರ್ ಬಾಡಿ ಇರ್ಬೋದು, ಆ ಪ್ರತಿಯೊಂದಕ್ಕೆ ನಾವು ಎಕ್ಸಸೈಸ್ ಕೊಡ್ಬೇಕಾಗತ್ತೆ. ನಾನು ಮಾಪ್ ಮಾಡೋದು ಅದು ಒಂದೇ ಒಂದು ಪೋರ್ಷನ್ಗೆ ಎಕ್ಸಸೈಸ್ ಆಗುತ್ತೆ. ಐ ಡೋಂಟ್ ಥಿಂಕ್ ಇಟ್ ವಿಲ್ ವರ್ಕ್ ಆನ್ ಹೋಲ್ ಬಾಡಿ. ಸೊ ಅಟ್ ಲೀಸ್ಟ್ ವಾಕ್ ಮಾಡಿದಾಗ ದೇಹಕ್ಕೆ ಅದು ಒಂದ್ ರೀತಿಯಲ್ಲಿ ಅದು ಎಕ್ಸಸೈಸ್, ಬಟ್ ನಾಟ್ ಅಪ್ ಟು ದ ಪಾಯಿಂಟ್. ಇನ್ನು ಹೆಚ್ಚು ನಾವು ಮಾಡಿ 3/4 ಗಂಟೆ ಆದ್ರೂ ವಿ ಹ್ಯಾವ್ ಟು ವಾಕ್. ಅಟ್ ಲೀಸ್ಟ್ ವಾಕ್ ಮಾಡಿದಾಗ ಹಲವಾರು ಆರೋಗ್ಯ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಎಸ್, ನಾನು ಕೊನೆಯದಾಗಿ ಇದು ವೈಷ್ಣವಿ ಮೇಡಮ್ ಅವರೇ, ಈಗ ನೀವೊಬ್ಬರು ಉದ್ಯಮಿಯಾಗಿ ಯಶಸ್ವಿ ಆದ್ರಿ. ಈಗ ನಾನು ಕೇಳೋದು, ಹೊಸ ಇವತ್ತಿನ ಜನರೇಷನ್ನ ಹೆಣ್ಮಕ್ಕಳಿಗೆ ಅವರಿಗೆ ಕೂಡ ಒಂದಷ್ಟು ಮಂದಿಗೆ ಕುತೂಹಲ ಇರಬಹುದು, ನಾನು ಕೂಡ ಉದ್ಯಮಕ್ಕೆ ಬಂದರೆ ಏನು, ಹೇಗೆ ಅಂತ, ಏನು ನೀವು ಸಲಹೆ ಕೊಡಲಿಕ್ಕೆ ಬಯಸ್ತೀರಿ? ಹೆಣ್ಣು ಮಕ್ಕಳು, ಎಲ್ಲಾ ಹೆಣ್ಣು ಮಕ್ಕಳು ಅವರವರ ಕಾಲಿನ ಮೇಲೆ ನಿಂತುಕೊಳ್ಬೇಕು, ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು. ಹೌದು ಸರ್, ನಾವು ಯಾರ ಮುಂದೆ ಕೂಡ ಒಂದು ಕೈ ಹೀಗೆ ಮಾಡುವಾಗೆ ಆಗಬಾರ್ದು. ನಾವು ದುಡ್ದು ನಾವು ತಿನ್ಬೇಕು ಅಂತ ಒಂದು ಛಲದಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳು ಕೂಡ ಅಷ್ಟೇ. ಈಗಿನ ಮಕ್ಕಳೆಲ್ಲರೂ ಡಾಕ್ಟರ್ ಆಗ್ತೇವೆ, ಇಂಜಿನಿಯರ್ ಆಗ್ತೇವೆ ಎಲ್ಲ ಹೇಳ್ತಾರೆ, ಅವರವರ ಒಂದು ಇದರ ಪ್ರಕಾರ ಅವರು ಆಗ್ತಾರೆ. ಆದ್ರೆ ಈಗ ನಾನು ಮ್ಯಾಥ್ಸಲ್ಲಿ ಗಣಿತ ಕ್ಷೇತ್ರದಲ್ಲಿ ತುಂಬಾ ಹಿಂದೆ ಇದ್ದವಳು. 100ರಲ್ಲಿ ಒಂದು ಸಲ 30 ಮಾರ್ಕ್ ತೆಗೆದವಳು ಸಹ ನಾನು ತೆಗೆದಿದ್ದೆ. ಆಗ ನಮ್ಮ ಮ್ಯಾನೇಜರ್, ಬ್ಯಾಂಕ್ ಆಫ್ ಬರೋಡಾದಲ್ಲಿ ಮ್ಯಾನೇಜರ್ ಆಗಿದ್ದಾರೆ, ಸದಾಶಿವ ಆಚಾರ್ಯ ಅಂತ. ಒಂದು ದಿನ ನಾನು ಅವರ ಹತ್ರ ಯಾವುದೋ ಒಂದು ಕಾರ್ ಲೋನಿಗೆ ಎಂತಕ್ಕೆ ಹೋದಾಗ ಅವರು ಮಾತಾಡಿದ್ರು. ಆಗ ಅವ್ರು ನನ್ನನ್ನು ನೋಡಿ ಹೇಳಿದ್ರು, ನೀನು ಮ್ಯಾಥ್ಸಲ್ಲಿ ಅಷ್ಟೆಲ್ಲ ಕಮ್ಮಿ ಆಗಿ ನೀನು ಇಷ್ಟು ಬಿಸ್ನೆಸ್ ಮಾಡ್ತೀಯಾ ಅಂತ ಅವ್ರು ಕೇಳಿದ್ರು. ನಾನು ಹೇಳಿದೆ, ಈಗ ಇದು ಶಿಕ್ಷಣದಲ್ಲಿ ಯಾರಾದ್ರೂ ಹಿಂದೆ ಇದ್ದಾರೆ, ನಾವು ಯಾವತ್ತು ಧೈರ್ಯ ಕಳ್ಕೊಳ್ಬಾರ್ದು. ನಾವು ಅದರಲ್ಲಿ ಇಲ್ಲ ಅಂದ್ರೆ ಬೇರೆ ಕ್ಷೇತ್ರದಲ್ಲಿ ಮುಂದುವರಿಬೇಕು, ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಮುಂದುವರಿಬೇಕು ಅನ್ನುವ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಯಾವತ್ತೂ ಇರಬೇಕು ಸರ್. ನಾನು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ ಹೆಣ್ಣು ಮಕ್ಕಳಾದ್ರೂ ಅಷ್ಟೇ, ನಾನು ಓದ್ಲಿಲ್ಲ ಬರಿಲ್ಲ, ಸುಲಭದಲ್ಲಿ ಯಶಸ್ವಿ ಆಗ್ಲಿಕ್ಕೆ ಆಗ್ತದೆ ಮೇಡಮ್? ಇಲ್ಲ, ಸುಲಭದಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಆಗುದಿಲ್ಲ. ನಮ್ಮ ಶ್ರಮ ಇವತ್ತು ವ್ಯವಹಾರ ಮಾಡ್ಬೇಕು, ನಾಳೆ ಲಾಭ ತೆಗಿಬೇಕಂತ ಅದು ಆಗುದೇ ಇಲ್ಲ, ಅದಾಗುದಿಲ್ಲ. ನಮ್ಮ ಸಹನೆಯಿಂದ ನಾವು ಜೀವನ ನಡೆಸಿಕೊಂಡು ಶ್ರಮ ಪಟ್ಟು ನಾವು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಸಕ್ಸಸ್ ಅನ್ನೋದು ನಮಗೆ ಸಿಕ್ಕೇ ಸಿಗ್ತದೆ ಅನ್ನೋದು ನನ್ನ. ಬಬಿತಾ ಮೇಡಮ್ ಹೆಣ್ಮಕ್ಳಿಗೆ ಏನು ಸಲಹೆ ಕೊಡ್ಲಿಕ್ಕೆ ಬಯಸ್ತೀರಿ? ಅವರು ಈಗ ನೀವೊಬ್ಬ ವ್ಯವಹಾರದಲ್ಲಿ ಇದ್ಕೊಂಡು ಯಶಸ್ವಿ ಆದವರು. ನಾನು ಕೂಡ ಹೇಳುವುದೇನೆಂದ್ರೆ, ಮಹಿಳೆಯರು ಯಾವಾಗ್ಲೂ ಮನೆಯಲ್ಲಿ ಇರಬಾರ್ದು, ಅವ್ರು ಯಾವಾಗ್ಲೂ ಅವರದಂತ ಹೇಳಿ ಅವರ ಕೆಲಸದಲ್ಲಿ ಇರಬೇಕು ಅಂತ ನಮ್ಮದು ಆಸೆ. ಯಾಕೆಂದ್ರೆ ನಾವು ಮನೆಯಲ್ಲಿ ನೋಡಿ, ನಮ್ಮ
ಒಂದು ಹಸ್ಬೆಂಡ್ ಇರಲಿ, ನಾವು ಎಲ್ಲದಕ್ಕೂ ಅವರಲ್ಲಿ ಕೈ ಚಾಚಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ನಮ್ಮದು ಅಂತೇಳಿ ಇರುವಾಗ ನಾವೊಂದು 10 ರೂಪಾಯಿ ಆಗಲಿ 20 ರೂಪಾಯಿ ನಮ್ಮ ಹಣ ಇದ್ದರೆ ನಮಗೆ ಎಲ್ಲಿಯಾದರೂ ಹೋಗಿ ಏನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಈ ಬಿಸ್ನೆಸ್ ಇದು ಲೇಡೀಸ್ಗಳಿಗಿರುವಂಥ ಬಿಸ್ನೆಸ್. ಯಾಕೆಂದರೆ ನಮ್ಮದು ಬ್ಯೂಟಿ ಪಾರ್ಲರ್ ಅಂತ ಲೇಡೀಸ್ಗಳಿಗಿರುವಂಥದ್ದು. ಇದನ್ನು ಚಾಯ್ಸ್ ಮಾಡಿದೆ ನನ್ನ ಇದರಲ್ಲಿ ನಿಜವಾಗಿ ಒಳ್ಳೆ ಸ್ಟೆಪ್ಪಲ್ಲಿ ಕೂಡ ಹೋಗ್ಬೋದು ಮೇಲೆ. ಯಾಕೆಂದರೆ ಅದರ ಮೇಲೆ ಪ್ರೀತಿ ಇದ್ದರೆ ನಮಗೆ ನೋಡಿ 4 ಗಂಟೆ ಎದ್ದು ಹೋದರೂ ನಮಗೆಲ್ಲ ಕೆಲಸ ಮಾಡಿದ ನಂತರ ನಮಗೊಂಥರ ಖುಷಿ, ನಮಗೆ ಅದರಲ್ಲಿ ನಮಗೊಂದು ಖುಷಿ. ಶೃಂಗಾರಗೊಂಡ ಮದುಮಗಳದ್ದು ಮಾಡುವಾಗ ಅಂದರೆ ಅಲ್ಲಿ ನಮಗೆ ಆ ನೋವು ಇಲ್ಲವೇ ಇಲ್ಲ. ಅದಕ್ಕೆ ನಾನು ಇದಕ್ಕೆ ಬರಬೇಡಿ ಅಂತ ಹೇಳುದು. ಇದು ಫೀಲ್ಡ್ ಬಾರಿ ಒಳ್ಳೇದು. ಅಂದ್ರೆ ಲೇಡೀಸ್ಗಳು, ನಾವು ಲೇಡೀಸ್ಗಳಾಗಿ ಸ್ವಾವಲಂಬಿಗಳಾಗಿ ಯಾರ ಒಂದು ಗಂಡಸರ ಇದು ಇಲ್ಲದೆ ಅಂದ್ರೆ ಬೇಕು ನಮಗೆ, ಅವರ ಸಹಾಯ ಆಗುದಿಲ್ಲ. ಆದ್ರೂ ನಮ್ಮ ಕಾಲ ಮೇಲೆ ತರಬೇತಿ ತೆಕ್ಕೊಂಡು ಬಂದು ಇದು ಮಾಡಿದ್ರೆ ನನಗೆ ಬ್ಯೂಟಿ ಇದರಲ್ಲಿ ಇದ್ದಷ್ಟು ನನಗೆ ಇದು ಒಳ್ಳೇದು ಅಂತ ಹೇಳುದು. ಯಾಕೆಂದ್ರೆ ಇದು ಚಿಕ್ಕ ಒಂದು ತುಂಬಾ ಅದಕ್ಕೆ ಹಣ ಬೇಕು ಅಂತ ಹೇಳಿಲ್ಲ. ಇದರಲ್ಲಿ ಅವರವರ ಇದಕ್ಕೆ ಕಲ್ತು ಇದಕ್ಕೆ ತುಂಬ ಒಂದು ಡಾಕ್ಟರ್ ಕಲಿಬೇಕು ಅಂತ ಹೇಳಿಲ್ಲ. ಈಗ ಡಾಕ್ಟರ್ ಕಲ್ತವರು ಕೂಡ ಇದರಲ್ಲಿ ಇದ್ದಾರೆ. ನಮ್ಮ ಇದರಲ್ಲಿ ಫೀಲ್ಡಲ್ಲಿ ತುಂಬ ಜನ ಇದ್ದಾರೆ. ಇದರಲ್ಲಿ ತುಂಬ ಅಂದರೆ ಅದನ್ನು ಡಾಕ್ಟರ್ ಕಲ್ತು ಇದನ್ನು ಚಾಯ್ಸ್ ಮಾಡ್ತಾರೆ. ಇದನ್ನು ಚಾಯ್ಸ್ ಮಾಡಿ ತುಂಬ ಜನ ಇದರಲ್ಲಿ ಹಾಗೇನೆ ಹೇಳುದು 10th ಕಲ್ತರೂ ಇದಕ್ಕೆ ಬರ್ಬೋದು ಅಂತ ಹೇಳುದು. ನಾನು ಒಂದು ಹೆಣ್ಣು ಮಕ್ಕಳಿಗೆ ಕೊಡುವಂಥ ಇದರಿಂದ ಈ ವಿದ್ಯೆ ಒಳ್ಳೆಯದು ಅಂತ ನನ್ನ ಇದರಲ್ಲಿ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೇನೆ. ಎಸ್ ಡಾಕ್ಟರ್ ಪ್ರಿಯದರ್ಶಿನಿ ಅವರೇ, ನೀವು ಇವತ್ತಿನ ಜನರೇಷನ್ನ ಹೆಣ್ಮಕ್ಕಳಿಗೆ ಏನು ಅಡ್ವೈಸ್ ಕೊಡಲಿಕ್ಕೆ ಬಯಸ್ತೀರಿ? ಒಬ್ಬರು ಇಂಡಿಪೆಂಡೆಂಟ್ ಆಗಿ ಅವರ ಕಾಲ ಮೇಲೆ ನಿಲ್ಲಬೇಕು ಅಂತ ಬಯಸುವ, ಕನಸು ಕಟ್ಟಿಕೊಂಡಿರುವ ಹೆಣ್ಮಕ್ಕಳಿಗೆ ಉದ್ಯೋಗ ಜಾಬನ್ನು ಹೊರತುಪಡಿಸಿ ನಾವು ಬೇರೇನಾದರೂ ಮಾಡಬೇಕು, ಎಂಟರ್ಪ್ರಿನರ್ ಆಗಬೇಕು ಅಂತ ಬಯಸಿದವರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಕನಸು ಎನ್ನುವುದು ಪ್ರತಿಯೊಂದು ಹೆಣ್ಣಿಗಿರುತ್ತೆ. ಯಾವುದು ಹೆಣ್ಣ ಹತ್ರ ನಿನ್ನ ಕನಸು ಇಲ್ಲ, ನಾನು ಯಾವ ಕನಸೇ ನನಗೆ ಇಲ್ಲ ಅಂತ ಹೇಳುವ ನಿಮ್ಗೆ ಯಾರು ಸಿಗ್ಲಿಕ್ಕಿಲ್ಲ. ಎವ್ರಿ ಗರ್ಲ್ ಆರ್ ವುಮನ್ ಹ್ಯಾಸ್ ಹರ್ ಓನ್ ಡ್ರೀಮ್. ಆ ಡ್ರೀಮನ್ನು, ಆ ಕನಸನ್ನು ಅಚೀವ್ ಮಾಡಲಿಕ್ಕೆ ಕೆಲವೊಂದು ಬ್ಯಾರಿಯರ್ಸ್ ಇರುತ್ತೆ, ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಮನೆ ಇರ್ಬೋದು, ಕೆಲವರು ಹೇಳ್ತಾರೆ ಯಾಕೆ ಹೋಗಬೇಕು, ಮನೆಯಲ್ಲಿ ನಿನಗೆ ಇಷ್ಟು ಅರ್ನ್ ಮಾಡುವ ಹಸ್ಬೆಂಡ್ ಇದ್ದಾರೆ, ಯಾಕೆ ಕಷ್ಟಪಡಬೇಕು ಅಂಥದ್ದೆಲ್ಲ ಬರುವಾಗ ಅವಳು ಈಸಿಲಿ ಹೊರಗೆ ಬಂದ್ಕೊಂಡು ಕೆಲಸ ಮಾಡಲಿಕ್ಕೆ ಅವಳಿಗೆ ಇಂಡಿಪೆಂಡೆನ್ಸ್ ಸಿಗೋದಿಲ್ಲ. ನಾನೇನು ಹೇಳೋದ್ರೆ ನಮ್ಮ ಸಮಾಜ ಅವರಿಗೆ ಎನ್ಕರೇಜ್ ಮಾಡಬೇಕು. ಪ್ರತಿಯೊಂದು ಹೆಣ್ಣು ಮಗಳು ಅವಳ ಕಾಲ ಮೇಲೆ ನಿಂತು ಏನಾದರೂ, ಈವನ್ ಅವಳು ಫಿನಾನ್ಷಿಯಲ್ ಸ್ಟ್ರಾಂಗ್ ಇರಲಿ ವೀಕ್ ಇರಲಿ, ಏನಾದರೂ ಸಮ್ ಅದರ್ ಅಚೀವ್ಮೆಂಟ್, ಇಫ್ ನಾಟ್ ಅವಳ ಪ್ಯಾಷನ್ ಇರುತ್ತೆ ನಾನು ಏನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕು, ಅದನ್ನಾದರೂ ಮಾಡಿ ಯು ಶುಡ್ ಶೋ ದ್ಯಾಟ್ ಯು ಕ್ಯಾನ್ ಡೂ ಇಟ್. ದಟ್ಸ್ ವಾಟ್ ಎವ್ರಿ ಗರ್ಲ್ ಚೈಲ್ಡ್ ಶುಡ್ ಲರ್ನ್ ದಿಸ್. ಖಂಡಿತ ಒಂದು ಒಳ್ಳೆಯ ಮಾತುಕತೆ. ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಅವರು 3 ಮಂದಿ ಕೂಡ ಹೇಳುವಂಥದ್ದು ಏನೋ ಸುಲಭದಲ್ಲಿ ಯಶಸ್ಸು ಬಂದದ್ದಲ್ಲ. ತುಂಬ ಪರಿಶ್ರಮ ಮತ್ತೊಂದು ಕಮಿಟ್ಮೆಂಟ್, ಬದ್ಧತೆ ಬೇಕು ಅಂತ. ಮತ್ತು ಪ್ರತಿಯೊಬ್ಬ ಹೆಣ್ಮಗಳು ಕೂಡ ಡಾಕ್ಟರ್ ಹೇಳಿದಾಗೆ ಎಲ್ಲರೂ ಕನಸು ಇರುವವರೇ. ಆದರೆ ಆ ಕನಸನ್ನು ನಾವು ನನಸು ಮಾಡಬೇಕಂತಿದ್ದರೆ ನಮಗೆ ಒಂದಷ್ಟು ಪರಿಶ್ರಮ ಬೇಕು. ಮತ್ತು ಇವತ್ತಿನ ಸಂದರ್ಭದಲ್ಲಿ ವ್ಯವಸ್ಥೆಗಳು ಎಲ್ಲ ಇದೆ ಅಲ್ವಾ? ನೀವು ಒಂದು 20-25 ವರ್ಷಕ್ಕಿಂತ ಚೇಂಜ್ ಆಗಿದೆ. ಎಸ್, ಖಂಡಿತ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ, ಇವತ್ತಿನ ನಮ್ಮ ಮಾತುಕತೆ ಆಶಯವಾಗುತ್ತು. ಮಹಿಳೆ ಮತ್ತು ಉದ್ಯಮ ಕ್ಷೇತ್ರ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಭಾಗಿಯಾದಂಥ ಬಬಿತಾ ಶೆಟ್ಟಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಬ್ಯೂಟಿ ಪಾರ್ಲರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷೆ. ಕಳೆದ 27 ವರ್ಷದಿಂದ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋರು. ಅವರು ಹೇಳಿದಾಗೆ ಒಂದೇ ಕಟ್ಟಡದಲ್ಲಿ 27 ವರ್ಷದಿಂದ ಬ್ಯೂಟಿ ಪಾರ್ಲರ್ ನಡೆಸಿಕೊಂಡು ಬರ್ತಾ ಇದ್ದಾರೆ. ಎಸ್, ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾಗೋದಕ್ಕೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಈ ಮಹಿಳಾ ದಿನದ ಸಂದರ್ಭದಲ್ಲಿ ಪ್ರೀತಿ ಮೂಲಕ ಧನ್ಯವಾದಗಳು ಮೇಡಮ್. ಎಸ್, ಅದೇ ರೀತಿಯಾಗಿ ಡಾಕ್ಟರ್ ಪ್ರಿಯದರ್ಶಿನಿ ಅವರು ಅವರದು ಡಯಾಗ್ನೋಸ್ಟಿಕ್ ಸೆಂಟರ್ ಯಾವುದು, ಹರ್ಷ ಮಾಡರ್ನ್ ಡಯಾಗ್ನೋಸ್ಟಿಕ್ ಸೆಂಟರ್ ಮತ್ತು ಸೋಲ್ ಬೀಟ್ ವೆಲ್ನೆಸ್ ಸೆಂಟರ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾನು ಡಾಕ್ಟರ್ ಪ್ರಿಯದರ್ಶಿನಿ ಅವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಮೇಡಮ್. ಎಸ್, ಅದೇ ರೀತಿಯಾಗಿ ಸುಜೀರ್ ವೈಷ್ಣವಿ ನಾಯಕ್ ಅವರು ವೈಷ್ಣವಿ ಎಂಟರ್ಪ್ರೈಸಸ್ ಅನ್ನುವಂಥ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಹೇಳಿದರು, ನಾನು ಏನು ತೀರಾ ತಡವಾಗಿ ಈ ಒಂದು ಕ್ಷೇತ್ರಕ್ಕೆ ಎಂಟ್ರಿ ಆದೆ, ಆದರೂ ಅತ್ಯಂತ ಪರಿಶ್ರಮದಿಂದ ನಾನು ಇವತ್ತು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ. ನಾನು ವೈಷ್ಣವಿ ನಾಯಕ್ ಅವರೇ ನಿಮಗೆ ಕೂಡ ಪ್ರೀತಿ ಧನ್ಯವಾದಗಳು ಮೇಡಮ್. ಎಸ್, ನಾನು ಮುಗಿಸೋದು. ಥ್ಯಾಂಕ್ ಯು. ಮುಗಿಸೋದಲ್ವಾ? ಏನು ಹೇಳಲಿಕ್ಕೆ ಹೊರಟ್ರೆ ನಿಮ್ಮ ಮೇಡಮ್? ಎಸ್, ಇವತ್ತಿನ ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.
ಪ್ರಚಲಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.